ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸಮಾಜದಲ್ಲಿ ಸಾಮಾನ್ಯರಂತಿದ್ದು ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರೆ, ಅವರ ಸಮಸ್ಯೆಗೆ ಸ್ಪಂದಿಸ್ತಾ ಅವರ ಬದುಕಿಗೆ ಧೈರ್ಯವಾಗಿ ನಿಂತಂಥ ಒಂದಷ್ಟು ಯುವಕರಿದ್ದಾರೆ, ಒಂದಷ್ಟು ವ್ಯಕ್ತಿಗಳಿದ್ದಾರೆ, ಸಂಘ ಸಂಸ್ಥೆಗಳಿದ್ದಾವೆ. ಹಾಗಾಗಿ ಅವರ ಸಹಾಯ ಅನ್ನುವಂಥದ್ದು ಸಮಾಜಕ್ಕೆ ಹೇಗೆ ಸಿಗ್ತದೆ, ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ ನೆರವಾಗ್ತಾ ಹೋಗ್ತಾರೆ, ಅವರು ಇಡುವಂಥ ಒಂದಷ್ಟು ಯೋಜನೆಗಳು ಹೇಗಿರ್ತವೆ, ಆ ಯೋಜನೆಗಳು ಜನರಿಗೆ ಯಾವ ರೀತಿ ತಲುಪುತ್ತೆ, ಒಂದಷ್ಟು ಕುತೂಹಲದ ವಿಚಾರವೇ ಆಗಿರ್ತದೆ. ಹಾಗಾಗಿ ಸಮಾಜಕ್ಕೆ ನೆರವಾಗುವಂಥ ಹೀರೋಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಇದು ಸ್ಪಂದನ ಹೀರೋಸ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂಥ ಸೇವಾ ತಂಡ ಇದೆ. ಈ ತಂಡದ ಬಗ್ಗೆ ನಿಜವಾಗ್ಲೂ ಹೇಳಲೇಬೇಕು. ಇದು ನಮ್ಮ ಊರಿದೇ ತಂಡ, ಆದರೆ ಪ್ರಾರಂಭ ಆಗಿದ್ದು ಮಾತ್ರ ಹೊರ ದೇಶದಲ್ಲಿ. ವಿದೇಶದಲ್ಲಿ ಉದ್ಯೋಗದಲ್ಲಿರುವಂಥ ಯುವಕರ ತಂಡ ನಮ್ಮೂರಿನಲ್ಲಿರುವಂಥ ಯುವಕರ ಜೀವನಕ್ಕೆ ಆಧಾರ ಆಗಬೇಕು, ಯಾರಿಗಾದರೂ ಸಮಸ್ಯೆ ಆದಾಗ ತುಳುನಾಡಿನ ಜೊತೆ ನಿಲ್ಲಬೇಕನ್ನುವ ನಿಟ್ಟಿನಲ್ಲಿ ಒಂದು ಸಹಾಯ ಮಾಡುವಂಥ ತಂಡವನ್ನು ಕಟ್ಕೊಳ್ತಾರೆ. ಅವರು ಅವರ ಜೀವನದ ಉದ್ಯೋಗಕ್ಕೋಸ್ಕರ ಹೊರದೇಶಕ್ಕೆ ಹೋದರೂ ಕೂಡ ತುಳುನಾಡಿನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಟು ಕಷ್ಟದಲ್ಲಿರೋವರಿಗೆ ನೆರವಾಗಬೇಕನ್ನುವಂಥ ಒಂದು ಆಸಕ್ತಿಯನ್ನು ತೋರಿರ್ತಾರೆ. ಹಾಗಾಗಿ ಆ ತಂಡ ರಚನೆ ಆಗಿ ಇಂದಿಗೆ ಬಹಳಷ್ಟು ಖುಷಿಯಿಂದ ಅವರು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಸುಮಾರು 14,62,000ಕ್ಕೂ ಹೆಚ್ಚು ಧನ ಸಹಾಯ ಅನ್ನುವಂಥದ್ದು ಸಮಾಜಕ್ಕೆ ಸಿಕ್ಕಿದೆ ಅಂತ. 51ಕ್ಕೂ ಅಧಿಕ ಯೋಜನೆಗಳು, ಸೇವಾ ಯೋಜನೆಗಳು, 15ಕ್ಕೂ ಹೆಚ್ಚು ತುರ್ತು ಸೇವಾ ಯೋಜನೆಗಳು ಅನ್ನುವಂಥದ್ದು ಆಗಿದೆ. ನಾನು ಮಾತನಾಡ್ತಾ ಇರುವಂಥದ್ದು ತುಳುನಾಡು ಆಸರೆ ಬಳಗ ಒಮನ್. ಈ ತಂಡದ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿ ಸ್ವಾಗತಿಸಬೇಕು ನಾವು. ತುಳುನಾಡು ಆಸರೆ ಬಳಗ ಒಮನ್ ನಮ್ಮ ಜೊತೆಗಿದ್ದಾರೆ. ಮಹೇಶ್ ಎಸ್ ಸದಸ್ಯರು, ಹಾಗೆಯೇ ಅಕ್ಷಯ್ ಕೋಟ್ಯಾನ್ ಸದಸ್ಯರು. ಇಬ್ಬರಿಗೂ ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಂದು, ನಿಮ್ಮನ್ನು ತುಂಬಾ ನಾನು ಗೌರವಿಸ್ತೀನಿ. ಯಾಕಂತ ಹೇಳಿದ್ರೆ ಉದ್ಯೋಗಕ್ಕೋಸ್ಕರ ನೀವು ಹೊರದೇಶಕ್ಕೆ ಹೋಗಿರ್ತೀರ, ಅದು ಕೂಡ ಒಮನ್ಗೆ ಹೋಗಿರ್ತೀರ. ಅಲ್ಲಿ ಒಂದು ಸೇವಾ ತಂಡವನ್ನು ಕಟ್ಕೊಳ್ಳುವಂಥ ಯೋಚನೆ ಬಂದಿದೆ. ಅದಕ್ಕೋಸ್ಕರ ನಿಮ್ಮದೇ ಆದಂಥ ಸಮಯವನ್ನು ಕೊಟ್ಟಿರ್ತೀರಾ. ಇವತ್ತು ಸುಮಾರು 14,62,000ಕ್ಕೂ ಹೆಚ್ಚು ಹಣ ಅನ್ನುವಂಥದ್ದು ಸಮಾಜಕ್ಕೆ ನಿಮ್ಮ ಮೂಲಕ ಸಹಾಯದ ರೂಪದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿಯಾಗುವಂಥದ್ದು. ಹಾಗಾಗಿ ನಿಮ್ಮ ತುಳುನಾಡು ಆಸರೆ ಬಳಗ ಒಮನ್ ತಂಡಕ್ಕೆ ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ತಮ್ಮಲ್ಲಿ ಇಬ್ಬರಲ್ಲಿ ನಿಮ್ಮ ಸದಸ್ಯರನ್ನೆಲ್ಲರನ್ನು ಕೂಡ ಪ್ರತಿನಿಧಿಸ್ಕೊಂಡು ತಾವಿಬ್ಬರು ಬಂದಿದ್ದೀರಾ. ಸೊ ನಿಮ್ಮ ಹತ್ರ ಕೇಳುವಂಥದ್ದು, ತಾವಿಬ್ಬರು ಜೊತೆಗೆ ನಿಮ್ಮ ತಂಡದಲ್ಲಿರುವಂಥ ಯುವಕರು ಹೇಗಿದ್ದಾರೆ ಅಂತ. ಚೆನ್ನಾಗಿದ್ದಾರೆ. ಓಕೆ, ಚೆನ್ನಾಗಿರಲೇಬೇಕು. ಬಡವರ ಅಥವಾ ಯಾರು ಕಷ್ಟದಲ್ಲಿದ್ದರು ಅವರ ಆಶೀರ್ವಾದ ಅನ್ನುವಂಥದ್ದು ನಿಮ್ಮನ್ನು ಕಾಯ್ತಾ ಇರ್ತದೆ ಯಾವತ್ತು ಅಂತ ಮಾತನಾಡ್ತಾ ಹೋಗಬೇಕು. ಈ ತಂಡ ಯಾವ ರೀತಿ ಪ್ರಾರಂಭ ಆಯಿತು ಅನ್ನುವಂಥದ್ದು ನಿಜವಾಗಲೂ ಕೂಡ ನನಗೂ ಬಹಳಷ್ಟು ಕುತೂಹಲ ಇದೆ. ನಾನು ತಿಳ್ಕೊಳ್ಬೇಕಾದದ್ದು ಬಹಳಷ್ಟಿದೆ. ಸೊ ಹಾಗಾಗಿ ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಮೊದಲಿಗೆ ಮಹೇಶ್ ಅವರೇ, ನಿಮ್ಮಲ್ಲಿ ಕೇಳಬೇಕು. ಈ ತಂಡದ ಅಂದರೆ ನಾನು ಯಾವತ್ತೂ ಹೇಳೋದುಂಟು, ಯಾವುದೇ ಒಂದು ವಿಚಾರ ಆಗಲಿ, ಯಾವುದೋ ಒಬ್ಬ ವ್ಯಕ್ತಿಯನ್ನೇ ಕಾರ್ಯಕ್ರಮ ಅಥವಾ ಕಾರ್ಯ ಮಾಡೋದಾಗಲಿ ಸುಖ ಸುಮ್ಮನೆ ಮಾಡೋದಿಲ್ಲ. ಏನೋ ಒಂದು ಪ್ರೇರಣೆ ಇರ್ತದೆ ಅಥವಾ ಏನೋ ಒಂದು ಕಾರಣ ಇರ್ತದೆ ಅಲ್ಲಿ ಅಂತ. ಸೊ ಈ ತಂಡವನ್ನು ಕಟ್ಕೊಳ್ಬೇಕಾದ್ರೆ ಏನು ಕಾರಣ ಇತ್ತು, ಯಾರೆಲ್ಲ ಸೇರ್ಕೊಂಡು ಕಟ್ಕೊಂಡ್ರಿ? ಮೊದಲನೇದಾಗಿ ನಾವು ಒಮನ್ನಲ್ಲಿ ಕೆಲಸ ಮಾಡ್ತಿರುವಾಗ ನಮ್ಮ ಕಂಪನಿಯಲ್ಲಿ ಒಬ್ಬರಿಗೆ ಸ್ವಲ್ಪ ಕರೆಂಟ್ ಶಾಕ್ ಆಗಿ ಒಬ್ಬರು ಡೆತ್ ಆಗಿದ್ದಾರೆ. ಓಕೆ. ಸೊ ಅವರಿಗೆ ಒಂದು ಅಮೌಂಟ್ ಕಲೆಕ್ಟ್ ಮಾಡ್ತೋ ಅಂತ. ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವರ ಮನೆಯಲ್ಲಿ ಅವರು ಅಕ್ಕ, ಅವ್ರು ಬಿಟ್ಟರೆ ಅವನೇ ಹುಡುಗನೇ ಎಲ್ಲ ಮನೆಯ ಜವಾಬ್ದಾರಿ ನೋಡ್ಕೊಳ್ತಾ ಇದ್ದಿದ್ದು. ಹಾಗೆ ಇದು ಎಷ್ಟನೇ ಇಸವಿಲೆ ಆಯಿತು ಅಂತ? ಅದು 2018 ಆಯಿತು. ಸೊ ಆ ಟೈಮಲ್ಲಿ ನಾವು ಒಂದು ಎಲ್ಲ ಕಂಪನಿಯವರು ಟೋಟಲಿ ಎಲ್ಲ ಸೇರಿ ಅಮೌಂಟ್ ಕಲೆಕ್ಟ್ ಮಾಡಿದ್ದೇವೆ. ಹಾಗೆ ನಾವು ಒಂದು ಗ್ರೂಪ್ ಮಾಡಿದ್ದೇವೆ, ಊರಿನವ್ರದ್ದೇ ಒಂದು ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ಸಾಧಾರಣ 1,75,000 ಸಮಥಿಂಗ್ ಅಮೌಂಟ್ ಕಲೆಕ್ಟ್ ಆಗಿ ಅವರ ಮನೆಗೆ ಕೊಟ್ಟಿದ್ದೇವೆ ನಾವು. ಹಾಗೆ ನಮ್ಮ ಗ್ರೂಪಲ್ಲಿ ನಮ್ಮದು ಒಂದು ಊರಿನವ್ರದ್ದೇ ಒಂದು ಗ್ರೂಪ್ ಇತ್ತು. ಓಕೆ, ಅಂದ್ರೆ ಕಂಪನಿದು ಒಂದು ಗ್ರೂಪ್ ಇದ್ರು ಕೂಡ ನಿಮ್ಮದೇ ಒಂದು ಗ್ರೂಪ್ ಇತ್ತು? ನಮ್ಮದು ಒಂದು ಸಪ್ರೇಟ್ ಮಾಡಿದ್ವಿ. ಅಂದರೆ ಕಂಪನಿಯವರು ಟೋಟಲ್ ಎಲ್ಲ ಇದರಲ್ಲಿ ಇದ್ದಾರೆ, ಬೇರೆ UP ಅವರು, ಒರಿಸ್ಸಾದವರು, ಹಾಗೆ ಎಲ್ಲ ಬೇರೆ ಬೇರೆ ಇವರಲ್ಲಿ ಇದ್ದಾರೆ. ಮತ್ತು ಅಡ್ಮಿನ್ಸ್ ಅವರೆಲ್ಲ ಇದ್ದರು. ಹಾಗೆ ನಾವು ಒಂದು ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ನಾವು ಅಮೌಂಟು ಕಲೆಕ್ಟ್ ಮಾಡಿ ಕೊಟ್ಟಿದ್ವಿ. ಎಲ್ಲ ಟೋಟಲಾಗಿ ಕೊಟ್ಟಿದ್ದು 1,75,000. ಆಮೇಲೆ ಇನ್ನೊಂದು ನಮ್ಮ ಫ್ರೆಂಡ್ದು ಒಂದು ಮಗುದು, ಅದೊಂದು ಒಂದು. ಅಂದ್ರೆ ಇಲ್ಲಿ ಪ್ರಾರಂಭ ಆಗಿರುವಂತದ್ದು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂತ ನಿಮ್ಮ ಸ್ನೇಹಿತ ಡೆತ್ ಆಯ್ತು ಕರೆಂಟ್ ವರ್ಕ್ ಮಾಡುವಾಗ ಶಾಕ್ ಆಗಿ ಡೆತ್ ಆಯ್ತು. ಒಂದು ಅವರಿಗೆ ಸಹಾಯ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇದು ಫಸ್ಟ್ ನಾವು
ಕಂಪನಿಯಲ್ಲಿ ಹಣ ಸಂಗ್ರಹ ಮಾಡಿ ಇಷ್ಟು ಸಂಗ್ರಹ ಮಾಡಬೇಕಂತ ಮಾಡಿ ಅವರಿಗೆ ಕೊಟ್ವಿ. ಆಮೇಲೆ ಓಕೆ ಓಕೆ ರೈಟ್. ಎಸ್, ಒಂದು ಕರೆ ಇದೆ, ಮೊದಲ ಕರೆ ಕಾರ್ಯಕ್ರಮದಲ್ಲಿ ಸ್ವೀಕಾರ ಮಾಡ್ತೀವಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಪಾತಿರ್ಲಿ ಸರ್. ತುಳುನಾಡ ಆತರ ಬಲಗೆ ಸಂಸ್ಥೆದ ಗಣ್ಯ ವ್ಯಕ್ತಿ ನಮ್ಮೆಲ್ಲ ನಮಸ್ಕಾರ. ಮಾಣಿಕ್ಯರ್ಲ ಒಂದಾಕಲು ನಮಸ್ತೆ. ನಮ್ಮ ತುಳುನಾಡದ ಒಂದು ಸಂಸ್ಥೆಗೆ ಮೊದಲು ಪಿದೈ ಊರಿಗೆ ಹೋದು ತುಳುನಾಡದ ನೀತಿ ಒಂಜಿ ಮೋಕ್ ಅಂಚಿನ ತುಳುನಾಡದ ಜನಪದ ನೀತಿ ನಮ್ಮ ಮೋಕ್ ಮತ್ತೆ ಪುಗರಡಾಯಿನ ಗೋಪಂಡ ಮಿಚ್ಚುಡಾಯಿನ ಗೋಪಂಡ ತನ್ನ ಬಂದಿದ ಬಡವರಿಗೋಸ್ಕರ ತನ್ನ ಊರು ಕುರಿತು ಕರ್ಮಭೂಮಿ ಪೋದು ಬೆಂದದ ಊರ್ದ ಮಿತ್ತೊಂಜಿ ತೀಚಿನ ಮಕ್ಕಳ ಅಭಿಮಾನ ಈ ಬಡವರ ಮಿತ್ತು ಬಂದಿ ಮೋಕ್ಕೆ ಅವು ಮಸ್ತ್ ಒಂಥರ ಅಮೋಘವಾಯಿತು. ಈ ಸೇವೆ ನಿತ್ತು ನಿರಂತರವಾಗಿ ಈ ಸಮಾಜದ ನಿತ್ತು ಇಂಜಿನ್ ಉಪ್ಪಳ ಮೊದಲಿಗೆ ಆ ದೇವರ ಆಶೀರ್ವಾದ ನನಾಥ ಮಕ್ಕಳ ಒಂದು ತಂಡದ ಸೇವಾ ಯೋಜನೆಗಳು ನನಾಥ ಬಡವರಿಗೆ ಮಕ್ಕಳ ತಂಡಕ್ಕೂ ಒಂದು ಸಹಾಯಾತ್ಮಕ ಬಂದ ಈ ಮೂಲಕ ವಿಶ್ ಮಾಡ್ಕೊಂಡಲ್ಲ ದೇವರ ಮಾಡ್ಕೊಂಡು ರಾಜ್ಯ ಜನಕ್ಕಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದ. ಬಹಳಷ್ಟು ಖುಷಿಯಿಂದ ಮಾತನಾಡಿದರು. ಈ ತಂಡಕ್ಕೆ ಇನ್ನಷ್ಟು ಒಳಿತಾಗಲಿ, ಯಶಸ್ಸಾಗಲಿ ಅಂತ. ಓಕೆ, ತಾವು ಮಾತನಾಡ್ತಾ ಇದ್ರಿ ಅಂದರೆ ತಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ನಿಮ್ಮದೇ ಸ್ನೇಹಿತ ಈ ರೀತಿ ಆಗುತ್ತೆ. ಸೊ ಅವರು ಎಲ್ಲಿ? ಅವರು ಮಂಗಳೂರಿನವರು. ಓಕೆ, ಸೊ ಅಲ್ಲಿಂದ ಪ್ರಾರಂಭ ಆಗಿದೆ ಅಂದರೆ ಅವರಿಗೆ ಸಹಾಯ ಮಾಡುವವರೆಗೂ ಕೂಡ ಈ ತಂಡಕ್ಕೆ ಒಂದು ಹೆಸರು ಅಥವಾ ಇದು ತಂಡ ಅಂತ ಇರಲಿಲ್ಲ, ಏನಿರಲಿಲ್ಲ. ಓಕೆ, ಅದೊಂದು ಕಾರಣ ಆಗಿತ್ತು ಅವರಿಗೆ ಹೆಲ್ಪ್ ಮಾಡೋದಕ್ಕೆ, ಒಂದು ಗ್ರೂಪ್ ಮಾಡ್ಕೊಂಡು. ಇದನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ಯಾವಾಗ ಬಂತು ಅಂತ? ಯಾಕಂತ ಹೇಳಿದ್ರೆ ಒಬ್ರಿಗೆ ಹೆಲ್ಪ್ ಮಾಡಬೇಕು, ಅಲ್ಲಿಂದ ಬಿಡ್ಬೋದು. ಅವ್ರಿಗೇನೋ ಹೆಲ್ಪ್ ಮಾಡ್ಲಿಕ್ಕಿತ್ತು, ನಿಮಗೆ ಹೆಲ್ಪ್ ಮಾಡಿದ್ರಿ ನಿಮ್ಮ ತಂಡ ಎಲ್ಲ ಸೇರ್ಕೊಂಡು, ಆದ್ರೆ ಇದನ್ನ ಕಂಟಿನ್ಯೂ ಮಾಡ್ಬೇಕನ್ನುವಂತ ಕನಸು ಯಾಕೆ ಹುಡ್ಕೊಳ್ತು? ಅಂದ್ರೆ ಮತ್ತೆ ಇನ್ನೊಂದು ಅದೇ ಫ್ರೆಂಡ್ದು ಮಗ ಒಂದು ಮಗುಗೆ ಹುಷಾರಿರ್ಲಿಲ್ಲ. ಆ ಟೈಮಲ್ಲಿ ನಮಗೆ ಮತ್ತೆ ಇದು ಬಂದಿತ್ತು, ಅವರೇ ಫ್ರೆಂಡ್ ಹೇಳಿದ್ರು ಹೀಗೆ ಉಂಟು ಹಾಗೆ ಅಂತ. ಹಾಗೆ ನಾವು ಆ ತಂಡವನ್ನು ರಚಿಸಿದ್ವಲ್ಲ, ಅದರಲ್ಲೇ ಅಮೌಂಟು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಆಮೇಲೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು 4-5 ಜನ ಫ್ರೆಂಡ್ಸ್ ಇದ್ದರು, ಎಲ್ಲ ಸೇರಿ ಚರ್ಚೆ ಮಾಡಿ ಆ ಫ್ರೆಂಡಿಗೆ ಅದಕ್ಕೆ ಒಂದು ಗ್ರೂಪಿಗೆ ಒಂದು ಹೆಸರಿಟ್ಟು ಅಲ್ಲಿಂದ ಮುಂದುವರಿಸಿದ್ದು. ಅಕ್ಷಯ್ ಅವರು ಈ ತಂಡದಲ್ಲಿ ಪ್ರಾರಂಭದಿಂದಲೇ ಇದ್ರ ಅಂತ? ಓಕೆ, ಪ್ರಾರಂಭದಿಂದ ಇದ್ದವರು ಈವರೆಗೆ ನೋಡ್ಕೊಂಡು ಬಂದಿದ್ದೀರಾ ಬೇರೆ ಬೇರೆ ಸೇವಾ ಯೋಜನೆಗಳು. ಹೇಗೆ ಅನಿಸ್ತದೆ ಇದರ ಒಂದು ಜರ್ನಿ ನೋಡುವಾಗ ನಿಮಗೆ ಅಂತ? ತುಂಬ ಖುಷಿ ಆಗ್ತಿದೆ. ಅಂದರೆ ನಾವು ಹೆಲ್ಪ್ ಮಾಡೋ ಚಿಕ್ಕ ಮಕ್ಕಳಿಗಂತ ಅಂದರೆ ಊರಲ್ಲಿ ಎಲ್ಲ ನಾವು ಕೇಳ್ತೇವೆ ಫಸ್ಟ್ ಇದೆಲ್ಲ ಅವರದ್ದು ಹೇಗಿದೆ ಫ್ಯಾಮಿಲಿ ಎಲ್ಲ ಕೇಳಿ ಆಮೇಲೆ ಹೆಲ್ಪ್ ಮಾಡ್ತೇವೆ. ಅದು ತುಂಬ ಖುಷಿ ಆಗುತ್ತೆ ನಮಗೆ. ನಾವೆಲ್ಲ ಸೇರಿ ತುಂಬ ಖುಷಿ ಆಗುತ್ತೆ. ಅಂದರೆ ಒಬ್ಬರಿಗೆ ಸಹಾಯ ಮಾಡುವಂಥ ಆ ಕೆಲಸನೇ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಮೊದಲು ನಿಮ್ಮ ಸ್ನೇಹಿತನಿಗೆ, ಆಮೇಲೆ ಸ್ನೇಹಿತನ ಏನೋ ಫ್ಯಾಮಿಲಿ ಒಂದು ಮಗುವಿಗಾಗಿ ಈ ಸೇವಾ ಯೋಜನೆ. ಆದರೆ ನನಗೆ ಒಂದು ಸರಿಯಾದ ಸಂದರ್ಭ, ಇದೊಂದು ಸೇವಾ ತಂಡ ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ಒಂದು ಹೆಸರಿಡಬೇಕು, ಸೊ ವ್ಯವಸ್ಥಿತವಾಗಿ ನಾವು ಇದನ್ನು ಮಾಡ್ಕೊಂಡು ಹೋಗ್ಬೇಕನ್ನುವಂಥದ್ದು ನಿಮಗೆ ಯಾವಾಗ ಬಂತು? ಯಾವಾಗ ಅದನ್ನು ಕಾರ್ಯರೂಪಕ್ಕೆ ತಂದ್ರಿ ನೀವು ಅಂತ? ಅದು 2018 ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಅದೇ ಮಗುದು ಇದು ಕೊಟ್ವಿ. ಆಮೇಲೆ ಕಲೆಕ್ಟ್ ಆ ಟೈಮಲ್ಲಿ 31,000 ಏನೋ ಕಲೆಕ್ಟ್ ಆಗಿತ್ತು. ಅದನ್ನ ಫಸ್ಟ್ ಮಂತ್ ಅಲ್ಲಿ ಕೊಟ್ವಿ ನಾವು. ಹಾಗೆ ಅಲ್ಲೇ ಕೂತ್ಕೊಂಡು ಎಲ್ಲ ಫ್ರೆಂಡ್ಸ್ ಹೀಗೆ ಇದನ್ನ ಕಂಟಿನ್ಯೂ ಮಾಡುವ. ಯಾರು ಕೊಟ್ಟರು ಇದನ್ನ ಐಡಿಯಾ ನಿಮಗೆ? ಯಾರು ಮಾತಾಡಿದ್ರು? ನಾವು ಒಂದು ಅಡ್ಮಿನ್ ಗ್ರೂಪ್ ಅಂತ ಮಾಡಿದ್ವಿ, ಒಂದು 4-5 ಜನ. ಅದರಲ್ಲಿ ಎಲ್ಲ ನಾವು ಮಾತಾಡಿ ಆಮೇಲೆ ಡಿಸೈಡ್ ಮಾಡಿದ್ವಿ ಈ ತರ ಕೊಡುವ ಅಂತ. ಮತ್ತೆ ಅದೊಂದು ಗ್ರೂಪ್ ಇತ್ತಲ್ಲ ನಮ್ದು, ಅದರಲ್ಲಿ ನಾವು ಬರ್ದು ಹಾಕಿದ್ವಿ ಈ ತರ ಊರಲ್ಲೆಲ್ಲ ಇದ್ದವರಿಗೆ ಹೆಲ್ಪ್ ಮಾಡುವ ಅಂತ. ಎಲ್ಲರೂ ಓಕೆ ಹೇಳಿದ್ರು. ಅಲ್ಲಿಂದ ಪ್ರಾರಂಭ ಆಯ್ತು. ಬಹಳಷ್ಟು ಖುಷಿ ಕೊಡೋ ವಿಚಾರ ಅಂದ್ರೆ ಅದೇ, ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಇವತ್ತು ಸಮಾಜಕ್ಕೆ ನೆರವಾಗಿ ನಿಂತಿದೆ ಈ ತಂಡ ಅಂತ ಬಹಳಷ್ಟು ಖುಷಿಯಿಂದ ಹೇಳ್ಕೊಳ್ಬಹುದು. ಈ ನಡುವೆ ನಾನು ಇನ್ನೊಂದು ವಿಚಾರವನ್ನ ನಿಮ್ಮ ಹತ್ರ ಕೇಳ್ಕೊಳ್ಬೇಕು. ತುಳುನಾಡು ಆಸರೆ ಬಳಗ ಓಮನ್ ಅಂತ. ಸೊ ಓಮನ್ ಹೌದು, ನೀವು ಅಲ್ಲಿರುವವರು, ಆದರೆ ತುಳುನಾಡು ಆಸರೆ ಈ ಹೆಸರನ್ನ ಯಾರು ಕೊಟ್ಟರು, ಜೊತೆಗೆ ಯಾಕಾಗಿ ಅದು ತುಳುನಾಡು ಆಸರೆ ಅಂತ ಇಟ್ರಿ? ಅಂದರೆ ನಾವು ಇಲ್ಲಿ ಮಂಗಳೂರವರಲ್ಲ, ಹಾಗೆ ಸೊ ತುಳುನಾಡು ಆಸರೆ ಬಳಗ ಹಾಗೆ ಮಾಡಿ ಅಂದ್ರೆ ತುಳುನಾಡಿಗೆ ಆಸರೆ ಆಗಿರ್ಬೇಕು ಆ ಒಂದು ಅರ್ಥದಲ್ಲಿ ಇದು ಇಟ್ಟು ಹೆಸರಿಟ್ಟು. ಓಕೆ, ಯಾರು ಕೊಟ್ಟರು ನಿಮ್ಗೆ ಈ ಹೆಸರನ್ನ? ನಾವೇ 4 ಜನ
ಡಿಸ್ಕಸ್ ಮಾಡಿ ಆಮೇಲೆ ಇಟ್ವಿ. ಓಕೆ ಓಕೆ ನಿಮ್ಮೊಳಗೆ ಒಂದು ಚರ್ಚೆ ಮಾಡ್ಕೊಂಡ್ರಿ ಯಾವ ಚರ್ಚೆ ಹೆಸರು? ಮಾಡಿ ಆಮೇಲೆ ಗ್ರೂಪಿಗೆ ಅದು ಗ್ರೂಪ್ ಇತ್ತು, ಅದರಲ್ಲಿ ಎಲ್ಲ ಸದಸ್ಯರ ಕೇಳಿ ಒಪ್ಪಿಗೆ ಆದಮೇಲೆ ಅದು ಹೆಸರಿಟ್ಟದ್ದು ನಾವು. ಓಕೆ, ಸೊ ಇವತ್ತು ಹೆಸರಿಗೆ ತಕ್ಕಂತೆ ತಾವು ಕೂಡ ತುಳುನಾಡಿಗೆ ಆಸರೆಯಾಗಿ ಹೆಜ್ಜೆ ಇಟ್ಟಿದ್ದಾರೆ. ಅದು ನಮಗೂ ಕೂಡ ಬಹಳಷ್ಟು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಇನ್ನು 2018ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದ ಬಳಿಕ ಅದಕ್ಕಿಂತ ಮುಂಚೆ 2 ಯೋಜನೆಗಳಾಯಿತು. ಆ ಯೋಜನೆಗಳೇ ಈ ತಂಡಕ್ಕೆ ಒಂದು ರೂಪವನ್ನು ಕೊಟ್ಟಿತ್ತು ಅಂತ ಹೇಳ್ಕೊಳ್ಬೋದು ನಾವು, ಹೌದಲ್ವಾ? ಸೊ ಆ ಬಳಿಕ ತಂಡವನ್ನು ಕಟ್ಕೊಳ್ಳುವಂಥ ಪ್ರೋಸೆಸ್ ಇದೆಯಲ್ಲ, ಒಂದು ಹೆಸರು ಕೊಟ್ಕೊಳ್ಳೋದಲ್ಲ, ಅದನ್ನು ಕಟ್ಕೊಳ್ಳುವಂಥದ್ದು. ಈ ರೀತಿಯಲ್ಲಿ ನಮ್ಮದು ಸಂಘಟನೆ ಇದೆ, ನಾವು ಈ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದು ಅನ್ನುವಂಥದ್ದು. ಈ ಚೌಕಟ್ಟುಗಳನ್ನು ಯಾವ ರೀತಿ ರೂಪಿಸ್ಕೊಂಡ್ರಿ ತಾವು ಅಂತ? ನಾವು ನಮ್ಮದೊಂದು ಗ್ರೂಪ್ ಇತ್ತು, ಅಡ್ಮಿನ್ ಗ್ರೂಪ್ ಅಂತ ಮಾಡ್ಕೊಂಡ್ವಿ. ಫಸ್ಟಿಗೆ ಒಂದು 6 ಜನ ಇದ್ರು. ಅದರಲ್ಲಿ ಅವರು ಒಬ್ಬೊಬ್ಬರಿಗೆ ಒಂದೊಂದು ಇದು ಕೊಟ್ಟು ಹೇಗೆ ಜವಾಬ್ದಾರಿಯನ್ನು ಕೊಟ್ಟು ಒಬ್ಬೊಬ್ಬರು ಒಂದೊಂದು ಥರ ಕಲೆಕ್ಷನ್ ಒಬ್ಬರು ಹೀಗೆ ಮಾಡೋದು, ಮತ್ತು ಎಡಿಟಿಂಗ್ ಅದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ಓಕೆ ಓಕೆ ರೈಟ್. ಹೇಗಿರ್ತದೆ ನಿಮ್ಮೊಳಗಿನ ಮಾತುಕತೆಗಳು? ಅಂದರೆ ನಾನು ಕೇಳುವಂಥದ್ದು, ಈಗ ಊರಲ್ಲಿ ಒಬ್ರಿಗೆ ಏನೋ ಸಹಾಯ ಆಗಬೇಕಾಗಿದೆ ಅಂತ ಈ ನಡುವೆ ಮಾತಾಡ್ತೀನಿ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಮೃತ್ ಅಂತ. ಓಕೆ, ಮಸ್ಕತ್ತಿಂದ ಕಾಲ್ ಮಾಡ್ತಾರೆ. ನಮ್ದು ಫ್ರೆಂಡ್ಸ್ ಅವರೆಲ್ಲ. ಓಕೆ ಓಕೆ ನಮಸ್ತೆ. ಹೌದೌದು, ರೈಟ್. ನಾನು ಸಹ ಅವರೊಟ್ಟಿಗೆ ಇರ್ಲಿಲ್ಲ. ಮತ್ತೆ ಅವರು ಓಕೆ, ಮಾತಾಡಿ ಸರ್, ಮಾತಾಡಿ. ಅವರ ಸ್ನೇಹಿತರು, ಇವರ ಸ್ನೇಹಿತರು ತಾವು, ಹೌದೌದೌದು, ಹೇಳಿ ಸರ್. ನಾನು ಅವರೊಟ್ಟಿಗೆ ಇರ್ಲಿಲ್ಲ. ಮತ್ತೆ ಇವರದೆಲ್ಲ ಕಾರ್ಯ ನೋಡಿ ನಾನು ಸಹ ಇವರೊಟ್ಟಿಗೆ ಸೇರಿ ಅವರಿಗೆ ಸಹ ಅಂದ್ರೆ ನಮ್ದು ಸಹ ಒಂದು ಕಿಂಚಿತ್ ಅಂತ ಸೇವೆ ಮಾಡ್ತಾ ಇದ್ದೇವೆ. ಹೇಗನಿಸ್ತದೆ ಸರ್ ಈ ತಂಡದ ಜೊತೆ ನೀವು ಕೂಡ ಸ್ವಲ್ಪ ಸೇವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇವಾಗ? ಅಂದ್ರೆ ಸರ್, ನಾವು ಎಂತೆಂತಕ್ಕೆಲ್ಲ ಖರ್ಚು ಮಾಡ್ತೇವೆ. ಇದೆಲ್ಲ ನಾವು ಸ್ವಲ್ಪ ಅಮೌಂಟ್ ಅನ್ನು ಇವರಿಗೆ ಕೊಟ್ಟಾಗ ನಂತರ ಅದರಿಂದ ಫೀಡ್ಬ್ಯಾಕ್ ಬಂದಾಗ ಖುಷಿ ಆಗ್ತದೆ. ನಮ್ಮಿಂದ ಸಹ ಒಂದು ಈ ತರ ಆಗ್ತದಲ್ಲ. ನಿಜ ಸರ್, ನಿಜ. ಏನು ವಿಶ್ ಮಾಡ್ತೀರಾ? ನಮ್ದು ದೊಡ್ಡ ಅಮೌಂಟ್ ಅಲ್ಲ, ಅದು ಚಿಕ್ಕ ಅಮೌಂಟ್. ಅದು ನಾವು ಒಂದು ತುಂಬಾ ಮಂದಿ ಇದ್ದೇವಲ್ಲ, ಹಾಗಾಗಿ ಅದೊಂದು ಒಳ್ಳೆ ಇದಾಗ್ತದೆ, ಒಳ್ಳೆ ಕಾರ್ಯಕ್ಕೆ ಇದಾಗ್ತದಲ್ಲ. ನಿಜ ಸರ್, ಅದು ಒಬ್ಬೊಬ್ರು ಕೊಡುವಾಗ ಅದು ಸಣ್ಣದು ಅಂತ ಅನಿಸ್ಬೋದು, ಆದ್ರೆ ನಾವೊಂದು ಸಂಘಟನೆಯಾಗಿ ಕೊಟ್ಟಾಗ ಅದರಲ್ಲಿ ಒಂದು ಶಕ್ತಿ ಇರ್ತದೆ. ನಿಜ ಸರ್. ನಿಮ್ಮ ಪ್ರೀತಿ ಇಟ್ಟು ಕರೆ ಮಾಡಿದ್ದೀರಾ, ಏನು ವಿಶ್ ಮಾಡ್ತೀರಾ ನಿಮ್ಮ ತಂಡಕ್ಕೆ? ನಮ್ಮ ತಂಡಕ್ಕೆ ಇನ್ನೂ ಸಹ ಮೆಂಬರ್ ಬರ್ಲಿಕ್ಕೆ ಇದ್ದಾರೆ, ಬರ್ಬೋದು. ಈ ತರ ಎಲ್ಲ ಆಗ್ದ ಇನ್ನೂ ಸಹ ಬಂದ್ರೆ ಇನ್ನೂ ಸಹ ನಾವು ಎಂತಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದಂತ. ಓಕೆ 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 ರೈಟ್. ಖಂಡಿತ ಸರ್, ಮಸ್ಕತ್ತಿಂದ ಕರೆ ಮಾಡಿ ಪ್ರೀತಿ ತೋರಿಸಿದ್ದೀರಾ, ಕಾರ್ಯಕ್ರಮದ ಜೊತೆ ಇದ್ದೀರಾ, ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ ಸರ್ ಕರೆ ಮಾಡಿರೋದು. ಓಕೆ. ಸೊ ಮಹೇಶ್ ಅವರೇ, ತಂಡವನ್ನು ಪ್ರಾರಂಭ ಮಾಡುವಾಗ ಈ ರೀತಿ ಜವಾಬ್ದಾರಿಯನ್ನು ಕೊಟ್ರಿ, ಏನೋ ಈ ರೀತಿಯಲ್ಲಿ ಹೋಗ್ಬೇಕು ಅನ್ನುವಂಥ ಕನಸಿತ್ತು. ಪ್ರಾರಂಭದ ದಿನಗಳು ಅದು ಸುಲಭವಾಗಿತ್ತ ನಿಮಗೆ? ಅಂದರೆ ಹೊಸತ್ತು ಸಂಘಟನೆ ಮಾಡಿಕೊಳ್ಳೋದು, ಎಷ್ಟು ಜನರನ್ನ ಸೇರಿಸ್ಕೊಳ್ಳೋದು ಅದು ಸುಲಭದ ಮಾತಲ್ಲ. ಎಲ್ಲರೂ ಕೂಡ ಒಂದು ಸ್ಟಾರ್ಟಿಂಗ್ ಅಲ್ಲ, ಆಗ ಹುಡುಗರು ಜೋಶಲ್ಲಿ ಇದ್ರು. ಆಮೇಲೆ ಒಂದು 2-3 ತಿಂಗಳು ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಯ್ತು ಅಮೌಂಟು. ಆಮೇಲೆ ನಾವು ಸ್ವಲ್ಪ ಹೀಗೆ ಪ್ರಚಾರ ಜಾಸ್ತಿ ಮಾಡ್ತಾ ಇದ್ವಿ ಅಲ್ಲ, ಅವರಿಗೆ ಮೆಸೇಜ್ ಕಳಿಸೋದು, ಡೈಲಿ ಇದು ಮೆಸೇಜ್ ಮಾಡ್ತಾ ಇದ್ವಿ, ಹಾಗೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಒಂದು 2-3 ತಿಂಗಳ ನಂತರ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಆಮೇಲೆ ಒಂದು ಲೆವೆಲ್ ಸೆಟ್ ಆಯ್ತು. ನಿಮ್ಮ ಬಗ್ಗೆಯೂ ಕೂಡ ಒಂದು ರೀತಿಯ ನಂಬಿಕೆ ಹುಟ್ಟುತ್ತೆ, ಈ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ ಅಂತ. ರೈಟ್. ಅಕ್ಷಯ್ ಅವರಲ್ಲೇ ನಾನು ಕೇಳಬೇಕು, ಹೇಗಿರ್ತದೆ ಒಂದು ಸಹಾಯ ಕೊಡುವಂಥ ಪ್ರೋಸೆಸ್ ಅನ್ನುವಂಥದ್ದು? ಅಂದರೆ ಒಂದು ಕಡೆ ಸಮಸ್ಯೆ ಇದೆ, ಇನ್ನೊಂದು ಕಡೆ ಸಹಾಯ ಕೊಡುವವರೆಲ್ಲರೂ ದಾನಿಗಳಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ಅದು ಪ್ರೋಸೆಸ್ ಹೇಗಿರ್ತದೆ ಅಂತ ಹೇಳ್ಬೋದಾ ಅಂತ? ಅಂದರೆ ನಾವು ಫಸ್ಟಿಗೆ ಎಲ್ಲರಿಗೆ ಒಂದು ಇದು ಬರೆದು ಇದರಲ್ಲಿ ಗ್ರೂಪಲ್ಲಿ ಹಾಕ್ತೇವೆ, ಈ ಥರ ಇಷ್ಟು ಇದಾಗಬೇಕು, ಪೋಸ್ಟ್ ರೆಡಿ ಮಾಡಿ ಹಾಕ್ತೇವೆ. ಆಮೇಲೆ ಎಲ್ಲರಿಗೂ ಸಿಂಗಲ್ ಆಗಿ ಸೆಂಡ್ ಮಾಡ್ತೇವೆ, ಈ ಥರ ಹೆಲ್ಪ್ ಆಗಬೇಕು. ಆಮೇಲೆ ಅವರು ಎಷ್ಟು ಆಗ್ತದೆ ಅಷ್ಟು ಕೊಡ್ತಾರೆ. ಓಕೆ ಓಕೆ. ಮಹೇಶ್ ಅವರೇ, ಈ ಸಹಾಯ ಆಗಬೇಕನ್ನುವಂಥ ಮೆಸೇಜನ್ನು ಎಲ್ರಿಗೂ ಕೂಡ ಹಾಕ್ತಾರೆ, ಆದರೆ ಇಂಥಲ್ಲಿಗೆ ಸಹಾಯ ಬೇಕು ಅನ್ನುವಂಥ
ಬೇಡಿಕೆ ಎಲ್ಲಿಂದ ಬರ್ತದೆ ಅಂತ ಕೇಳ್ತೀನಿ. ಅದಕ್ಕೆ ಮುನ್ನ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಪ್ರಶಾಂತ್ ಅಂತ ಮಸ್ಕತ್. ಓಕೆ, ನಮಸ್ತೆ ಸರ್. ಅದೇ ಸುಬನಾದ ಅಂತಾರೆ ತಲಾಗ ಒಂದು ಒಮಾನಲ್ಲಿ ಇದ್ದು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಓಕೆ, ಮಹೇಶ್ ಅಣ್ಣ ನಮಸ್ಕಾರ. ನಮಸ್ತೆ ನಮಸ್ತೆ. ಬಾರಿ ಜೊತೆ ಕೆಲಸ ಮಾಡ್ತಂದ್ರಲ್ಲ ಮಸ್ಕತ್ ಇರ್ತದೆ. ಥ್ಯಾಂಕ್ ಯು. ಬಾರಿ ಅಲ್ಲಿ ಖುಷಿ ಆಗುತ್ತೆ. ಟಿವಿಲಿ ಬರ್ತಾರತ್ತೆ ಮಸ್ತ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ. ನಾನು ಇಂಚೆನೆ ನಮ್ಮ ಯಾಸಲ ತಪ್ಪಲ್ಲ. ಖಂಡಿತ ಅಣ್ಣ, ಖಂಡಿತ. ಓಕೆ. ಇದು ಕರೆ ಮಾಡ್ತಿದ್ದಾರೆ ಸರ್, ಧನ್ಯವಾದ ಇರೇಗ್ಲ. ಧನ್ಯವಾದ. ಓಕೆ ಓಕೆ, ರೈಟ್. ಸೊ ನನ್ನ ಈಗಾಗಲೇ ಅಂದರೆ ಹೇಳ್ತಾ ಇದೆ ಅಂದರೆ ಮೊದಲ ಕೆಲಸಗಳ ಇರ್ಬೋದು ಎಲ್ಲವೂ ಕೂಡ ಎಷ್ಟು ಸವಾಲಿತ್ತು ಅಂತ. ಅದರ ಜೊತೆಗೆ ನಾನು ಕೇಳಿದ್ದೆ, ನಿಮ್ಮ ಒಂದು ಸಹಾಯದ ನಿರೀಕ್ಷೆ ಏನಿದೆ ಅದರ ಬಗ್ಗೆ ಪೋಸ್ಟ್ಗಳನ್ನು ಹಾಕ್ತೀರಾ, ಆದರೆ ಇಂಥಲ್ಲಿಗೆ ಸಹಾಯ ಬೇಕು ಅನ್ನುವಂಥದ್ದು ಅದು ಹೇಗೆ ಸಿಗ್ತದೆ ನಿಮಗೆ? ನೀವಿರುವಂಥದ್ದು ಎಲ್ಲರೂ ಕೂಡ ಮಸ್ಕತ್ತಲ್ಲಿ ಅಥವಾ ತಾವು ಒಮನ್ನಲ್ಲಿ ಇರುವಂಥದ್ದು, ಅಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮ ಜೀವನಕ್ಕೋಸ್ಕರ ನೀವು ಅಲ್ಲಿ ಹೋಗಿದ್ದೀರಾ. ಆ ರೀತಿಯಲ್ಲಿ ಇರುವಾಗ, ನಿಮ್ಮದೇ ಉದ್ಯೋಗದಲ್ಲಿ ಇರುವಾಗ, ಈ ಊರಲ್ಲಿ ಎಲ್ಲೋ ಒಂದು ಕಡೆ ಸಹಾಯ ಬೇಕು ಅನ್ನುವಂಥದ್ದು ಅದು ನಿಮಗೆ ಹೇಗೆ ಲಿಂಕ್ ಆಗ್ತದೆ, ಹೇಗೆ ಗೊತ್ತಾಗ್ತದೆ ಅಂತ? ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ಅದೇ ಫ್ರೆಂಡ್ ಹೇಳಿದ್ವಲ್ಲ, ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಪೋಸ್ಟ್ ಮಾಡ್ತಾ ಇದ್ವಿ, ಇದು ಫೇಸ್ಬುಕ್ಕು, ಫೇಸ್ಬುಕ್ ಅದರಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ವಿ, ಪೋಸ್ಟ್ ಬಿಡ್ತಾ ಇದ್ವಿ. ಹಾಗೆ ಮತ್ತೆ ನಮ್ಮ ಸದಸ್ಯರೆಲ್ಲ ಇದ್ದಾರಲ್ಲ, ಅವರಿಗೆ ಹೇಳ್ತಾ ಇದ್ವಿ, ನಿಮ್ಮ ಮನೆ ಹತ್ತಿರ ನಿಮ್ಮ ಗುರ್ತದವರು ಯಾರಾದರೂ ಇದ್ದರೆ, ಈಗ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಹೇಳಿ ಅಂತ. ಆಮೇಲೆ ಅವರು ಗ್ರೂಪಿಯಲ್ಲಿ ಹಾಕ್ತಾ ಇದ್ರು, ನಾವು ಅದನ್ನು ಕಾಲ್ ಮಾಡಿ ಕೇಳಿ, ನಿಮಗೆ ಏನು ಸಮಸ್ಯೆ, ಏನು ಎಷ್ಟು ಅಮೌಂಟು, ಏನು ರಿಕ್ವೈರ್ ಉಂಟು, ಏನಾಗಿದೆ ಮಗುವಿಗೆ, ಹಾಗೆ ಎಲ್ಲ ಜಾಸ್ತಿಯಾಗಿ ನಾವು ಮಗುವಿಗೆ ಇದು ಮಾಡ್ತಾ ಇದ್ದೇವೆ. ಅಂದ್ರೆ ನಿಮ್ಮ ಸೇವಾ ಯೋಜನೆ ಎಲ್ಲವೂ ಕೂಡ ಜಾಸ್ತಿಯಾಗಿ ಮಗುವಿಗೆ ಫೋಕಸ್ ಆಗಿರ್ತದೆ, ಅಂದ್ರೆ ಮಕ್ಕಳ ಅವರ ಹೆಲ್ತ್ಗೆ ಸಂಬಂಧಪಟ್ಟಂತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಂಜಿತ್ ಅಂತ ಸಜಿಪಾದಿಂದ. ಓಕೆ, ರಂಜಿತ್ ಅವರೇ ನಮಸ್ತೆ. ನಮಸ್ತೆ. ತುಳುನಾಡು ಆಸರೆ ಬಳಗ ಒಮನ್ ನಮ್ಮ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವತ್ತು. ಸ್ಪಂದನ ಟಿವಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ತಂಡವನ್ನು ಆಯ್ಕೆ ಮಾಡಿದ್ದೀರಾ, ಒಳ್ಳೆ ಇಬ್ರು ವ್ಯಕ್ತಿಗಳನ್ನು ಕೂರಿಸಿದ್ದಾರೆ ಅಲ್ಲಿ. ಓಕೆ. ಎರಡನೇದಾಗಿ ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲೋ ಎಳೆಮರೆ ಕಾಯಿಯಂತೆ ಪ್ರಚಾರ, ದೊಡ್ಡ ಮಟ್ಟದ ಪ್ರಚಾರ ಬಯಸಿದೆ, ಬಡವರ ಕಣ್ಣೊರೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ಯಾನಲ್ ನಲ್ಲಿ ಇಬ್ರು ಅಕ್ಷಯ್ ಮತ್ತೆ ಮಹೇಶ್ ಅನ್ನೋ ಇಬ್ರು ವ್ಯಕ್ತಿಗಳು ಕೂತಿದ್ದಾರೆ, ತಂಡದ ಪರವಾಗಿ ಕೂತಿದ್ದಾರೆ. ಹೌದು, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾತಾಡ್ಬೋದು ಅವ್ರ ಹತ್ರ? ಮಾತಾಡಿ ಸರ್, ಸ್ವಲ್ಪ ಜೋರಾಗಿ ಮಹೇಶ್. ನಮಸ್ತೆ ಮಹೇಶ್ ಮತ್ತೆ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಣ್ಣ. ನಿಮ್ಮ ತಂಡದ ಒಬ್ಬ ಸ್ನೇಹಿತ ಶಮಂತಾಚಾರ್ಯ ಅನ್ನೋರು ಫ್ರೆಂಡ್. ನಾನೊಂದು ಒಂದು ಫ್ಯಾಮಿಲಿಗೆ ಕೇಳಿದ್ದೆ, ಒಂದು ಸಮಸ್ಯೆ ಇದೆ, ಈ ತರ ಸಮಸ್ಯೆ ಇದೆ ಅಂತ ಕೇಳಿದ್ದೆ ಅವರಿಗೆ. ಶೀಘ್ರವಾಗಿ ಅದಕ್ಕೆ ಸ್ಪಂದಿಸಿದ್ದಾರೆ. ಅಂದ್ರೆ ಸುಮ್ನೆ ಅಂತಲ್ಲ, ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ನೀವು ಕಾರ್ಯವೈಖರಿ ನನಗೆ ತುಂಬಾ ಇಷ್ಟ ಆಯ್ತು. ಓಕೆ. ತಂಡದ ಕಾರ್ಯವೈಖರಿ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪರೀಕ್ಷೆ ಮಾಡಿ ಹಣವನ್ನ ಕೊಡುವಂತದ್ದು. ಸುಮ್ನೆ ಹೇಳಿದ ತಕ್ಷಣ ಕೊಡೋದಕ್ಕಿಂತ ಅವರು ಅದಕ್ಕೆ ಅರ್ಹರೋ ಅಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡಿ ನೀವು ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಓಕೆ, ಏನು ವಿಶ್ ಮಾಡ್ತೀರಾ ಸರ್ ಈ ತಂಡಕ್ಕೆ? ಇನ್ನಷ್ಟು ಅವರಿಂದ ಒಳ್ಳೆ ಕಾರ್ಯಗಳು ಮೂಡಿ ಬರ್ಲಿ ಅಂತ ಆಶಿಸ್ತೇನೆ. ತುಳುನಾಡು ಆಸರೆ ಬಳಗ ಒಮನ್ ವಿದೇಶದಲ್ಲಿ ಇಟ್ಕೊಂಡು ನಮ್ಮ ಊರಿನಲ್ಲಿರುವ ಬಡ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ. ಯಾರು ಕಷ್ಟ ಇದೆ ಅವರಿಗೆ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ, ಅವರಿಗೆ ಮನೋಸ್ಥೈರ್ಯವನ್ನು ತುಂಬಿಸ್ತಾ ಇದ್ದಾರೆ ಹಣದ ಸಹಾಯದಿಂದ. ಹೌದು, ತುಂಬಾ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಧನ್ಯವಾದ ಸರ್. ಅಭಿನಂದನೆಗಳು ತಂಡಕ್ಕೆ. ಎಸ್, ಅಷ್ಟು ಒಳ್ಳೆಯ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಹಣಕಾಸನ್ನ ಸಹಾಯಾರ್ಥ ಮಾಡುವ ಮೂಲಕ ಅವರ ಬದುಕಿಗೆ ಒಂದಷ್ಟು ಧೈರ್ಯವನ್ನು ನೀಡ್ತಾ ಇದ್ದಾರೆ ತಂಡ. ಒಮನಲ್ಲಿ ಇದ್ದುಕೊಂಡು ತುಳುನಾಡಿನ ಜನರ ಜೊತೆ ನಿಂತಿರುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಪ್ರಶಂಸೆಯನ್ನು ಕೊಡಬೇಕಾದಂಥ ವಿಚಾರ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದರು. ಸೊ ನಾನು ಈಗಾಗಲೇ ಆ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ನಿಮಗೆ ಅದರ ಸಮಸ್ಯೆಗಳು ಸಿಗುತ್ತೆ ಅಂತ ನೀವು ಹೇಳಿದರೆ ನಿಮ್ಮ ಫ್ರೆಂಡ್ಸ್ಗಳ ಮೂಲಕ ತಿಳ್ಕೊಳ್ತೀರಾ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ನಮಗೆ,
ಇವಾಗ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಯಿತು, ಈ ವೆರಿಫೈ ಮಾಡಬೇಕು ಯಾವ ರೀತಿಯ ಸಮಸ್ಯೆ ಇದೆ, ಅವರಿಗೆ ಯಾವ ರೀತಿ ಅಗತ್ಯತೆ ಇದೆ, ಅಥವಾ ಬೇರೆ ಸೌಲಭ್ಯಗಳನ್ನು ದೊರಕಿಸಿಕೊಳ್ಬೋದಾ, ಅಥವಾ ನಮ್ಮಿಂದ ಎಷ್ಟು ಸಹಾಯ ಕೊಡ್ಬೋದು. ಸೊ ಇಂಥ ವೆರಿಫಿಕೇಷನ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡ್ತಾರೆ, ಯಾಕೆ ಕೇಳದಂತ ಹೇಳಿಬಿಡ್ತೀನಿ. ಮಂಗಳೂರಲ್ಲಿ ಅಥವಾ ಈ ಕರಾವಳಿ ಭಾಗದಲ್ಲಿ ಇರುವಂಥ ತಂಡಗಳು ಅಲ್ಲಿಗೆ ಹೋಗಿ ನೋಡಿಬಿಡ್ತವೆ, ಅಂದರೆ ಅವರ ಪರಿಸ್ಥಿತಿಯನ್ನು. ನೀವಿರುವಂಥದ್ದು ಎಲ್ಲರೂ ಕೂಡ ಓಮನಲ್ಲಿ, ನಿಮ್ಮದೇ ಉದ್ಯೋಗ, ನಿಮ್ಮದೇ ಕೆಲಸ. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಇದು ಸಾಧ್ಯ ಆಗುತ್ತೆ, ಆ ಥರ ನೋಡಿಕೊಡ್ತೀರಾ ಅಥವಾ ಬೇರೆಯವ್ರ ಮೂಲಕ ತಿಳಿದುಕೊಂಡು ಕೊಡ್ತೀರಾ ಸಹಾಯವನ್ನು ಅಂತ? ಇಲ್ಲ, ಮೊದಲು ಅವರಿಗೆ ಕರೆ ಮಾಡ್ತೇವೆ ನಾವು, ಏನಿದೆ, ಎಷ್ಟು ಖರ್ಚಾಗ್ತಿದೆ ಮಗುವಿಗೆ ಅಂತೆಲ್ಲ ತಿಳ್ಕೊಂಡು, ಆಮೇಲೆ ಡಾಕ್ಟರ್ ಇದ್ದು ಸರ್ಟಿಫಿಕೇಟ್ ಎಲ್ಲ ಕೇಳ್ತೇವೆ. ಅದು ಮಗುವಿದ ಹೆಸರು ಅದೆಲ್ಲ ಇರುತ್ತಲ್ಲ, ಅದರಲ್ಲಿ ಚೆಕ್ ಮಾಡ್ತೀರಿ ಎಲ್ಲ. ಆಮೇಲೆ ಎಲ್ಲ ನೋಡ್ತೇವೆ, ಅದಕ್ಕೆ ನಮ್ಮಿಂದ ಎಷ್ಟು ಕೊಡ್ಲಿಕ್ಕಾಗುತ್ತೆ, ಅದು ಇದು ಅವರದ್ದು ಎಷ್ಟು ಎಷ್ಟು ಖರ್ಚಾಗುತ್ತೆ ಮಗುವಿಗೆ, ಅದನ್ನ ನೋಡಿ ಆಮೇಲೆ ನಾವು ಡಿಸೈಡ್ ಮಾಡ್ತೇವೆ ಎಲ್ಲ. ಅಂದರೆ ನಿಮ್ಮಿಂದ ಎಷ್ಟು ಕೊಡ್ಬೋದು ಅಂತ. ನಾವು ಮಿನಿಮಮ್ 25,000 ಅಂತೂ ಕೊಡ್ತೇವೆ. ಅದರ ಜಾಸ್ತಿ ಅವ್ರಿಗೆ ಹಣ ಬೇಕಾದರೆ ಆಮೇಲೆ ನಾವು ಮಾತಾಡಿ ಎಲ್ಲ ಮಾಡ್ತೇವೆ. ಓಕೆ, ಅಂದರೆ ನೀವು ಹೇಳುವಂಥದ್ದು ಸಾಮಾಜಿಕ ಜಾಲತಾಣದ ಮೂಲಕನೇ ವೆರಿಫೈ ನಡೆಯುತ್ತೆ, ಅಂದರೆ ಅವರದ್ದು ಡಾಕ್ಯುಮೆಂಟ್ಗಳಿರ್ಬೋದು, ಚಿಕಿತ್ಸೆ ವೆಚ್ಚಗಳಿರ್ಬೋದು, ಹಾಗೆ ಅವರ ಮನೆಯ ಪರಿಸ್ಥಿತಿ ಹೇಗೆ ಉಂಟು, ಏನ್ ಮಾಡ್ತಾ ಇದ್ದಾರೆ ಮನೆಯವರು, ಹಾಗೆ ಎಲ್ಲ ತಿಳ್ಕೊಂಡು ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡೆ ನಾವು ಮುಂದುವರಿಯೋದು. ಓಕೆ ಓಕೆ ಓಕೆ. ಸೊ ಈ ರೀತಿ ಇದ್ರೆ ಮಾತ್ರ ನಿಜವಾದ ಸಹಾಯವನ್ನು ನಿರೀಕ್ಷೆ ಮಾಡುವವರಿಗೆ ಈ ಸಹಾಯ ತಲುಪುತ್ತೆ ಅಂತ. ಹಾಗಾಗಿ ಈ ವೆರಿಫಿಕೇಷನ್ ಅನ್ನುವಂಥದ್ದು ಮುಖ್ಯ ಆಗಿರ್ತದೆ. ಬೇಕಾಬಿಟ್ಟು ಎಲ್ಲೊಂದರಲ್ಲಿ ಈ ಎಲ್ಲರೂ ಹಣ ಕೊಡ್ತಾರೆ ಅಂತ ಕೊಡೋದಲ್ಲ, ನಿಜವಾದ ಸಹಾಯ ಕಷ್ಟದಲ್ಲಿರುವವ್ರಿಗೆ ಯಾರಿಗೆ ಬೇಕು ಅವರಿಗೆ ಸಿಗಲೇಬೇಕು. ಹಾಗಾಗಿ ತಮ್ಮ ತಂಡದ ಕಾರ್ಯವನ್ನು ಮೆಚ್ಚುತ್ತಾ ನಾನು ಇನ್ನೊಂದು ವಿಚಾರದ ಬಗ್ಗೆ ಇಲ್ಲಿ ಕ್ಲಿಯರ್ ಮಾಡಿಕೊಳ್ಬೇಕು. ಅಂದರೆ ತಾವು ಓಮನಲ್ಲಿ ಇರುವಂಥ ಉದ್ಯೋಗಿಗಳಾಗಿದ್ದು ಮಾಡ್ತಾ ಇದ್ದೀರಾ, ಇವಾಗ ನಿಮಗೆ ದಾನಿಗಳು ಸಿಕ್ಕಿದಾರಾ ಅಂತ ಕೇಳಬೇಕು. ಜೊತೆಗೆ ಮುಂಚೆ ಇದ್ದಂಥ ತಮ್ಮ ತಂಡಕ್ಕೂ ಇವಾಗ ಏನು ಬದಲಾವಣೆ ಆಗಿದೆ. ಇವತ್ತು ತುಳುನಾಡು ಆಸರೆ ಬಳಗ ಒಮನ್ ತುಳುನಾಡಿನಲ್ಲಿರುವಂಥ ಜನರ ಜೊತೆ ನಿಂತಿದೆ, ಒಂದಷ್ಟು ಸಮಾಜಮುಖಿ ಚಿಂತನೆಯನ್ನು ಬೆಳೆಸ್ಕೊಂಡು ಉದ್ಯೋಗ ಒಮನ್ನಲ್ಲಿದ್ದರೂ ಕೂಡ ಮನಸ್ಸು ಮತ್ತು ಸಮಾಜಮುಖಿ ಕಾರ್ಯ ತುಳುನಾಡಿನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಮಾತನಾಡೋಣ ಒಂದು ಪುಟ್ಟ ವಿರಾಮದ ಬಗ್ಗೆ. ಇಬ್ಬರು ಅತಿಥಿಗಳಿಗೂ ಕೂಡ ಮಗದೊಮ್ಮೆ ಸ್ವಾಗತವನ್ನು ಹೇಳ್ತಾ, ಈ ತಂಡ ಯಾವ ರೀತಿಯಲ್ಲಿ ಹುಟ್ಕೊಳ್ತು, ಜೊತೆಗೆ ಯಾವ ರೀತಿಯಲ್ಲಿ ಬೆಳೀತು, ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ.
ನಾನಿನ್ನು ಮಹೇಶ್ ಅವ್ರ ಹತ್ರ ಇನ್ನೊಂದು ಕೇಳೋದು, ತಾವು ಮೊದಲು ಪ್ರಾರಂಭ ಮಾಡಿದಾಗ ಇದ್ದಂಥ ಮೊದಲ ಉತ್ಸಾಹ ಇವಾಗ ಯಾವ ರೀತಿಯಲ್ಲಿದೆ ನಿಮ್ಮಲ್ಲಿ? ಪರ್ಸನಲ್ ನಿಮಗೆ ಹೇಗಿದೆ ಉತ್ಸಾಹ? ಮುಂಚೆ ಇದ್ದಾಗಿದೆಯಾ, ಇವಾಗ ಹೆಚ್ಚಾಗಿದೆಯಾ ಅಂತ? ಮೊದಲು ಜಾಸ್ತಿ ಇತ್ತು, ಈಗ ಅದಕ್ಕಿಂತ ಜಾಸ್ತಿ ಆಗಿದೆ. ಸುಮಾರು ತಂಡ ಇದಕ್ಕೆ ಹೆಲ್ಪ್ ಮಾಡಿದ್ದೇವೆ ನಾವು ಸುಮಾರು ಜನಕ್ಕೆ. ಹಾಗೆ ಅವರ ಬ್ಲೆಸ್ಸಿಂಗ್ಸ್ ಎಲ್ಲ ಬರುವಾಗ ನಮಗೆ ಖುಷಿ ಆಗುತ್ತೆ. ಓಕೆ, ಹಾಗೆ ಈಗ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗಿದೆ. ಓಕೆ. ಆ ಉತ್ಸಾಹದಿಂದ ಇನ್ನೂ ಜಾಸ್ತಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಲಿ ಅನ್ನುವಂಥ ಪ್ರಾರ್ಥನೆ ನೀವೇ ಭಗವಂತನಲ್ಲಿ ಇಡ್ತೀರಾ ಹಾಗಾದರೆ? ಹೌದು. ಓಕೆ, ಖಂಡಿತ. ಅಕ್ಷಯ್ ಅವರಲ್ಲೂ ಕೂಡ ಕೇಳುವಂಥದ್ದು, ಮುಂಚೆ ಇದ್ದ ಉತ್ಸಾಹಕ್ಕೂ ಈಗ ಅಂದರೆ ನೀವು ಟೋಟಲ್ ನಿಮ್ಮ ಜೊತೆ ಎಲ್ಲ ಸದಸ್ಯರಿದ್ದಾರೆ ಅಂದ್ಕೊಂಡು, ಎಲ್ಲರ ಉತ್ಸಾಹದ ಬಗ್ಗೆ ಹೇಳೋದಾದರೆ ಹೇಗಿದ್ದಾರೆ ಸದಸ್ಯರು? ರೆಸ್ಪಾನ್ಸ್ ಕೊಡ್ತಾರೆ, ಮಾಡ್ತೇನೆ ಮಾಡ್ತೇನೆ ಮಾಡ್ತೇನೆ, ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಾರೆ ಎಲ್ಲರೂ, ಖುಷಿಯಿಂದ ಬರ್ತಾರೆ. ಖುಷಿಯಿಂದ. ಓಕೆ, ಮಹೇಶ್ ಅವರಲ್ಲಿ ಕೇಳೋದು, ಇವಾಗ ಒಮ್ಮನಲ್ಲಿ ಉದ್ಯೋಗ, ನಿಮ್ಮದೇ ಆದಂಥ ಟೈಮಿಂಗ್ ಇರ್ತದೆ, ಸಮಾಜಕ್ಕೋಸ್ಕರ ಸಹಾಯ ಮಾಡುವಂತ ಹೇಳುವಾಗ ಕೆಲವರು ಹಿಂಜರಿಯೋದುಂಟು. ಸೊ ಈ ರೀತಿ ಅನುಭವಗಳೇನಾದರೂ ಆಯ್ತಾ? ಅಂದರೆ ಅವರಿಗೋಸ್ಕರ ನಾವು ಕೊಟ್ಟಿದ್ದೀವಿ ಅಮೌಂಟ್, ಆದರೆ ಪ್ರತಿ ಸರ್ತಿ ನಮ್ಗೆ ಕೊಡೋಕ್ಕಾಗಲ್ಲ ಅಥವಾ ನಮಗೆ ಅದರಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು ಬಂದಿದೆಯಾ ನಿಮಗೂ ಕೂಡ ಅಂತ? ಇಲ್ಲ ಇಲ್ಲ, ಹಾಗೇನು ಬರಲಿಲ್ಲ ಇಷ್ಟು ತನಕ ಮನಸ್ಸಲ್ಲಿ ಇಲ್ಲ ಹಾಗೇನು. ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ಅಷ್ಟು ಸಹಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ. ಓಕೆ, ಗ್ರೇಟ್. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ನಮ್ಮಿಂದಾದ ಸಹಾಯ ಮಾಡುವಂಥ ಏನು ಮನಸ್ಸು ಮಾಡಿಡ್ತಾರೆ, ಅದರಿಂದಾಗಿ ಇವತ್ತು ಅದೆಷ್ಟು ಜನರ ಬದುಕಿಗೆ ಒಂದಷ್ಟು ಧೈರ್ಯ ಆಗಿರ್ತದೆ, ನೆರಳು ಅನ್ನುವಂಥದ್ದು ಸಿಕ್ಕಿರ್ತದೆ. ಅವರ ಬದುಕಲ್ಲಿ ಇನ್ನೇನಾದರೂ ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂಥ ಭರವಸೆ ಆದರೂ ಮೂಡಿ ಇರ್ತದೆ ಅನ್ನುವಂಥ ಧೈರ್ಯ, ನಂಬಿಕೆ ಅನ್ನುವಂಥದ್ದು ಈ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಸಿಗ್ತಾ ಇದೆ ಅಂತ. ಇನ್ನು ತುರ್ತು ಯೋಜನೆಗಳು ಅಂತ ಬರ್ತದೆ. ಸೊ ಅದರ ಬಗ್ಗೆ ಮಾತನಾಡೋದಾದರೆ ಯಾವ ರೀತಿಯ ಯೋಜನೆಗಳು ತಮ್ಮ ಏನು ಸಂಸ್ಥೆ ಅಥವಾ ಸಂಘಟನೆಯಲ್ಲಿ ತುರ್ತು ಯೋಜನೆಗಳಾಗಿ ಬಂದಿದೆ? ಸೊ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ. ತುರ್ತು ಯೋಜನೆಗಳು ಅಂದರೆ ನಾವು ಈಗ ಸಡನ್ಲಿ ಏನಾದರೂ ಆದರೆ ಅವರಿಗೆ ಡಿಸ್ಚಾರ್ಜ್ ಆಗಿ ಅಂತ ಕೆಲವೊಂದು ಅಮೌಂಟ್ ಇರೋದಿಲ್ಲ ಅಂತ ಸಡನ್ಲಿ ಹಾಗೆ ಬರುತ್ತೆ. ಅದಕ್ಕೆ ನಾವು ನೋಡಿ ಒಂದು ಅಮೌಂಟ್ ಇಷ್ಟು ಅಂತ ಕೊಡ್ತಿದ್ದೇವೆ. ಓಕೆ ಓಕೆ. ಅಂದರೆ ಈ ತನಕ ಬಂದಿರುವಂಥ ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆಗಳನ್ನು ಯಾವುದಾದ್ರೂ ಹೇಳೋದಾದರೆ ಯಾವುದನ್ನು ಹೇಳ್ತೀರಾ ಅಂತ? ಇಲ್ಲಿವರೆಗೆ ಒಂದು 15 ತುರ್ತು ಯೋಜನೆಗಳನ್ನು ತಾವು ನೆರವೇರಿಸಿದ್ದೀರಾ, ನಡೆಸಿಕೊಟ್ಟಿದ್ದೀರಾ. ಅದರಲ್ಲಿ ಒಂದೆರಡು ಹೇಳೋದಾದರೆ ಒಂದು ವೀಕ್ಷಕರಿಗೂ ಅರ್ಥ ಆಗುತ್ತೆ, ಪ್ರೋಸೆಸ್ ಇರುತ್ತೆ ನಿಮ್ಮದು ಅಂತ. ಇದು ಈ ಥರ ಅಲ್ಲಿ ಓಕೆ, ಅದು ಯಾವಾಗ ಬಂತು? ಅಂದರೆ ಅದೇ ಈ ಥರ ನಮಗೆ ಕಾಲ್ ಮಾಡ್ತಾರಲ್ಲ, ಈ ಥರ ಇದೆ ಅರ್ಜೆಂಟ್ ನಮಗೆ ಬೇಕಂತ. ಆಗ ನಾವು ಮಾತಾಡಿ ಎಲ್ಲ ಅದೇ ಆಲ್ರೆಡಿ ನಮಗೆ ಮಂತ್ಲಿದ್ದು ಇರುತ್ತೆ, ಮಂತ್ಲಿದು ಅದರ ಮಿಡ್ಲಲ್ಲಿ ಇದು ಬರುತ್ತಲ್ಲ, ಆವಾಗ ನಾವು ಈ ಥರ ಮಾಡಿ ಅದಕ್ಕೆ ಸ್ಪಂದಿಸ್ತೇವೆ. ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸ್ತದೆ ನಮಗೆ. ಅಮೌಂಟ್ ಕಲೆಕ್ಟ್ ಮಾಡ್ತಾ ಹೋಗ್ತೀರ ತಾವು, ತುರ್ತು ಯೋಜನೆಗಳು ಬಂದಾಗ ಮತ್ತಷ್ಟು ಬರ್ಡನ್ ಆಗೋದಿಲ್ವ ನಿಮಗೆ? ಯಾವ ಮಾಸಿಕವಾಗಿ ಬರುವಂಥ ಹಣ ಬರುತ್ತಾ ಇರ್ತದೆ, ಆ ನಡುವಲ್ಲಿ ತುರ್ತು ಯೋಜನೆಗಳಿಗೆ ಸ್ಪಂದಿಸೋದು ಕಷ್ಟ ಆಗೋದಿಲ್ವ ಅಂತ? ಅಂದರೆ ನಮಗೆ ಮಾಸಿಕ ಯೋಜನೆಯಲ್ಲಿ ಇಷ್ಟು ಅಮೌಂಟ್ ಬರುತ್ತೆ, ಒಂದು ಅಮೌಂಟ್ ಇಷ್ಟು ಅಂದರೆ ಅಲ್ಲಿದ್ದು ಹೇಳಬೇಕಾದ್ರೆ 150 ರಿಯಲ್ ಹಾಗೆಲ್ಲ ಬರ್ತಾಯಿತ್ತು ಮೊದಲು. ಅದರಲ್ಲಿ ನಾವು ಸ್ವಲ್ಪ 25,000 ಅಂತ ಇಲ್ಲಿ ಊರಿನವರಿಗೆ ಕೊಡ್ತಾಯಿದ್ವಿ. ಹಾಗೆ ಅದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ಉಳಿತಾ ಇತ್ತು. ಆ ಸೇವಿಂಗ್ಸ್ ಅಮೌಂಟು ಒಂದು 2-3 ತಿಂಗಳು ಹಾಗೆ ಸೇವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ಅದನ್ನು ಮತ್ತೆ ನಾವೊಂದು ಹೀಗೆ ಕರೆ ಬಂದಾಗ ನಮಗೆ ಫ್ರೆಂಡ್ಸಿಂದ ಬಂದಿದೆ ಹೀಗೆ ಆಗಿದೆ ಅಂತ ಹೇಳಿದಾಗ ನಾವು ಅದು ಉಳಿದ ಅಮೌಂಟನ್ನು ಅವರಿಗೆ ಕೊಟ್ಟಿವಿ. ಹಾಗೆ ಓಕೆ, ಈ ರೀತಿಯಲ್ಲಿ ತುರ್ತು ಯೋಜನೆಯು ಕೂಡ ಜಾರಿಗೆ ಬಂತು ಅಂತ. ಸೊ ಏನೂ ಗೊತ್ತಿಲ್ಲದೆ ಸಹಾಯ ಮಾಡಬೇಕನ್ನುವಂಥ ಮನಸ್ಸು ಇಟ್ಕೊಂಡು ಪ್ರಾರಂಭ ಮಾಡಿದರೆ ನೀವು ಆ ಒಂದೊಂದೇ ಸೇವಾ ಯೋಜನೆಗಳನ್ನು ಮಾಡಿಕೊಳ್ತಾ ಇರುವಂಥ ಸಮಾಜಮುಖಿ ಸಂಸ್ಥೆ ಯಾವ ರೀತಿಯಲ್ಲಿ ಬೆಳಿಬೇಕು, ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು, ಅದೇ ರೀತಿಯಲ್ಲಿ ಒಂದೊಂದೇ ಹೆಜ್ಜೆಗಳು ಆ ಭಗವಂತನ ಆಶೀರ್ವಾದದಿಂದ ಸಹಾಯವನ್ನು ಪಡೆದುಕೊಂಡವರು ಮಾಡಿದಂಥ ಆಶೀರ್ವಾದದಿಂದ ಎಲ್ಲದರಿಂದ ಸಿಗ್ತಾ ಹೋಯಿತು ಅಂತ. ಇನ್ನೊಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮುಲ್ಕಿಯಿಂದ ಶೈಲೇಶ್ ಹೇಳಿ. ಓಕೆ, ಹಾ, ನಮಸ್ತೆ ಸರ್. ಅದೇ ನಮ್ಮದು ಬ್ರದರ್ ತುಳುನಾಡು ಆಚಾರ್ಯ ಬಳಗದಲ್ಲಿ ಇದ್ದಾರೆ ಅಂತೇಳಿ ಮಸ್ಕತ್ತಲ್ಲಿ. ಓಕೆ, ಅವರ ವತಿಯಿಂದ ನಾವು ಒಂದು ನನ್ನ ಸೈಡ್ ಅಲ್ಲಿ ಒಂದು 2-3 ಜನರಿಗೆ ಆಸರೆ ಬಳಗದ ವತಿಯಿಂದ ಸಹಾಯ ಮಾಡಿದ್ದೇವೆ. ಓಕೆ, ಹೀಗೆ ಮುಂದಿನ ದಿನಗಳಲ್ಲಿ ತುಳುನಾಡ ಆಸರೆ ಬಳಗ ಎಲ್ಲರಿಗೆ ಸಹಾಯ ಮಾಡುವಂತೆ ನನ್ನ
ಒಂದು ಸರ್, ನಿಮಗೆ ತುಳುನಾಡು ಆಸರೆ ಬಳಗ ಒಮನ್ ಇದು ಸಹಾಯ ಮಾಡುತ್ತೆ ಅಂತ ನಿಮ್ಮ ಅಣ್ಣನಿಂದ ಗೊತ್ತಾಯ್ತಾ, ಬ್ರದರಿಂದ ಗೊತ್ತಾಯ್ತಾ? ಹೌದೌದು ಓಕೆ, ಆ ಮೂಲಕ ನೀವು ಒಂದು 2-3 ಜನರಿಗೆ ಆ ಸಹಾಯವನ್ನ ದೊರಕಿಸಿಕೊಟ್ಟಿದ್ದೀರಾ? ಹೌದು ಕೊಟ್ಟಿದ್ದೇವೆ. ಓಕೆ, ಇವರ ಸ್ಪಂದನೆಯ ಬಗ್ಗೆ ಹೇಳಿ ಸರ್, ಯಾವ ರೀತಿ ಸ್ಪಂದಿಸ್ತಾರೆ, ಹೇಗೆ ಅನಿಸ್ತು ನಿಮಗೆ ಅಂತ? ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ, ನಾವು ಎಲ್ಲಿಯಾದ್ರೂ ಯಾರಿಗಾದ್ರೂ ಒಂದು ಕಷ್ಟ ಅಂತ ಹೇಳಿದ್ರೆ ವಿತಿನ್ 1 ವೀಕ್ ಅಲ್ಲಿ ಅವರ ಒಂದು ಮೊತ್ತವನ್ನ ಅರೇಂಜ್ ಮಾಡಿ ಅವರ ಕೈಲಾದಷ್ಟು ಸಹಾಯ ಅವರು ಒದಗಿಸಿ ಕೊಡ್ತಾರೆ. ಓಕೆ, ಒಬ್ಬರ ಮಾತಿನಿಂದ ಒಂದು ಸೇವಾ ಯೋಜನೆಯನ್ನ ನಡೆಸ್ತಾರೆ, ಆದ್ರೆ ನೀವು 3-4 ಯೋಜನೆಗಳಿಗೆ ಕೇಳಿದ್ದೀರಾ ಸಹಾಯವನ್ನ, ಸೊ ಎಲ್ಲದಕ್ಕೂ ಕೂಡ ಸ್ಪಂದನೆ ಮಾಡಿದ್ದಾರೆ. ಇದರ ಬಗ್ಗೆ ಹೇಳ್ಬೇಕು ತಾವು. ಮಾಡಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮ್ಗೆ ಅಂದ್ರೆ ತುಂಬಾ ಖುಷಿ ಆಗ್ತದೆ, ನಮ್ಮ ಅಣ್ಣ ಇದರಲ್ಲಿ ಇದ್ದಾರಲ್ಲ ಅಂತ. ಹಾಗೆ ಬೇರೆಯವರಿಗೆ ಹೇಳಿಕ್ಕೆ ಸಹ ತುಂಬಾ ಖುಷಿ ಆಗ್ತದೆ. ನಿಜ ಸರ್. ಏನ್ ವಿಶ್ ಮಾಡ್ತೀರಾ ಹಾಗಾದ್ರೆ ಈ ತಂಡಕ್ಕೆ? ಈ ತಂಡ ಮುಂದೆ ಇನ್ನಷ್ಟು ಅಶಕ್ತರಿಗೆ ಸಹಾಯ ಮಾಡುವಂತೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ದೇವರು. ಓಕೆ, ನನಗೆ ಬಹಳಷ್ಟು ಖುಷಿ ಕೊಟ್ಟದ್ದು ನಿಮ್ಮ ಅಣ್ಣ ಕೂಡ ಇದರಲ್ಲಿ ಒಬ್ಬ ಏನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಸ್, ನಿಜ ಸರ್. ಕಾರ್ಯಕ್ರಮ ನೋಡ್ತಾ ಇರಿ. ಧನ್ಯವಾದ ಕರೆ ಮಾಡಿರೋದಕ್ಕೆ. ಓಕೆ, ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಅವರ ಅಣ್ಣನೂ ಕೂಡ ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಇನ್ನು ಅಂದರೆ ಪ್ರತಿಯೊಂದು ನಿಮ್ಮ ಒಮನ್ನಲ್ಲಿರುವಂಥ ಈ ತುಳುನಾಡಿನವರು ಕೂಡ ಈ ಒಂದು ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಜೊತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಏನಂದರೆ ಎಷ್ಟು ಜನ ಸದಸ್ಯರು ನಿಮ್ಮ ಜೊತೆಗಿದ್ದಾರೆ ಈ ತಂಡದಲ್ಲಿ ಅಂತ? ಸದಸ್ಯರಂದ್ರೆ ಗ್ರೂಪಲ್ಲಿ 140 ಮೆಂಬರ್ಸ್ ಇದ್ದಾರೆ ಈಗ. ಓಕೆ, ಅದರಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ಕೆಲವರಿಗೆ ಸ್ವಲ್ಪ ಕಷ್ಟ ಇರುತ್ತೆ, ಹಾಗೆ ಒಂದು 2 ಸಮಸ್ಯೆ ಇದ್ದು ಏನಾದ್ರೂ ಜೀವನದಲ್ಲಿ ಒಳ್ಳೆ ಜೀವನ ಕಂಡುಕೊಳ್ಳುವಂತಾನೆ ಒಮ್ಮನಿಗೆ ಹೋಗಿರ್ತಾರೆ. ಅದರಲ್ಲಿ 2 ಮಾತಿಲ್ಲ. ಅವರ ಸಮಸ್ಯೆಯನ್ನು ಬದಿಗಿಟ್ಟು ಸಮಾಜಕ್ಕೆ ಏನಾದ್ರೂ ಸೇವೆ ಮಾಡುವವರು. ಹಾಗಾಗಿ ಅವರ ಸಮಸ್ಯೆ ಬಂದಾಗ ಅವ್ರು ಎಲ್ಲಿಂದ ಕೊಡೋದು ಹೇಳಿ? ನಿಜವಾಗ್ಲು ಎಷ್ಟು ಜನ ತಮ್ಮ ಗ್ರೂಪ್ ನಲ್ಲಿ ಇದ್ದಾರೆ ಅಂತ? ಅದೇ ಅವರು ಅಂದ್ರೆ ಈಗ ರೆಗ್ಯುಲರ್ ಆಗಿ ಕೊಡೋರು ಇದ್ದಾರೆ, ಮಂತ್ಲಿ ಇಷ್ಟೊಂದು ಕೊಡೋರು ಇದ್ದಾರೆ. ಮತ್ತೆ ಒಂದು 2-3 ತಿಂಗಳು ಬಿಟ್ಟು ಕೆಲವರು ಹಾಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಮತ್ತೆ ಹೀಗೆ ಒಂದು 2-3 ತಿಂಗಳು ಬಿಟ್ಟು ನಂತರ ಕೊಡ್ತಾರೆ. ಹಾಗೆ ಒಂದು 70-80 ಮೆಂಬರ್ಸ್, 60 to 70 ಅಷ್ಟು ಜನ ಇದ್ದಾರೆ ಈಗ. ಕರೆಕ್ಟ್ ಕೊಡ್ತಾ ಇದ್ದಾರೆ ನಮಗೆ. ಮಂತ್ಲಿ ಅಮೌಂಟ್ ಸೇವಿಂಗ್ಸ್ ಆಗ್ತಾ ಉಂಟು, ನಮಗೆ ಬರ್ತಾ ಉಂಟು. ಓಕೆ, ಅದು ಬಿಟ್ಟು ಕೂಡ ಒಂದಷ್ಟು ಸದಸ್ಯರು ಕೊಡ್ತಾ ಇರ್ತಾರೆ, ನಿಮಗೆ ಸಹಾಯದ ಜೊತೆ ಆಗ್ತಾ ಇದ್ದಾರೆ ಅಂತ. ಇನ್ನೊಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ, ಮರಳಿ. ಓಕೆ, ಮರಳಿಯಿಂದ. ತಮ್ಮ ಹೆಸರು? ಶಿವಾನಿ. ಶಿವಾನಿ ಅವರೇ, ದಯಮಾಡಿ ಟಿವಿ ವಾಲ್ಯೂಮ್ ಅನ್ನು ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಮಾತಾಡ್ಲಿಕ್ಕೆ ಸುಲಭ ಆಗ್ತದೆ. ಓಕೆ, ನಮಸ್ತೆ. ತುಳುನಾಡು ಆಸರೆ ಬಳಗ ಒಮನ್, ನಮ್ಮ ಸ್ಟುಡಿಯೋದಲ್ಲಿ 2 ಅತಿಥಿಗಳಿದ್ದಾರೆ. ಹೌದು. ಎಸ್, ಏನ್ ಹೇಳ್ತೀರಾ ತಂಡದ ಬಗ್ಗೆ ಅಂತ? ತಂಡದ ಬಗ್ಗೆ ತುಂಬಾ ಖುಷಿ ಆಗ್ತದೆ ಹೇಳಲಿಕ್ಕೆ. ಓಕೆ, ಯಾಕೆ ಖುಷಿ ಆಗ್ತದೆ ನಿಮಗೆ? ಅಂದ್ರೆ ತುಂಬಾ ಜನ ತುಂಬಾ ಕಷ್ಟದಲ್ಲಿರುವಾಗ ಇಂತಹ ಒಂದು ತಂಡ ಎದುರು ಬಂದು ಸೇವೆ ಸಲ್ಲಿಸುವಾಗ ನಾವು ಕೂಡ ಒಂದು ಭಾಗ್ಯ ಆಗಿದ್ದೇವೆ ಅಂದ್ರೆ ನಾವು ಕೂಡ ಹೆಲ್ಪ್ ಮಾಡಬಹುದು. ನಮ್ಮ ಕೈಯಲ್ಲಿ ಎಟ್ ಎ ಟೈಮ್ ತುಂಬಾ ದೊಡ್ಡ ಅಮೌಂಟ್ ಪೇ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಸ್ವಲ್ಪ ಈ ತರದ ತಂಡಗಳಿಗೆ ಕೊಟ್ಟರೆ ಹೆಲ್ಪ್ ಮಾಡ್ತಾರಲ್ಲ, ತುಂಬಾ ಖುಷಿ ಆಗ್ತದೆ. ಇಂತಹ ತಂಡಗಳು ಇನ್ನೂ ಕೂಡ ಬರಬೇಕೆಂದು ಕೇಳ್ಕೊಳ್ತೀರಾ ತಾವು? ಹೌದು. ಓಕೆ, ರೈಟ್. ಸೊ ನಿಮ್ಮ ಶುಭ ಹಾರೈಕೆ ಈ ತಂಡ ಜೊತೆ ಹೀಗೆ ಇರಲಿ. ಧನ್ಯವಾದ ಕರೆ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಓಕೆ, ಇನ್ನು ಒಮನ್ನಲ್ಲಿರುವಂಥ ತುಳುವರು ಅಥವಾ ಈ ಕರಾವಳಿ ಭಾಗದವರು ಸೇರಿಕೊಂಡು ತುಳುನಾಡು ಆಸರೆ ಬಳಗ ಅಂತ ಮಾಡ್ಕೊಂಡ್ರಿ. ಒಮನ್ನಲ್ಲಿದ್ದಂಥ ತುಳುವ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ತುಂಬ ಜನ. ಸೊ ಅಲ್ಲಿರುವವರು ಸದಸ್ಯರಾಗೋದು ಹೇಗೆ ಸದಸ್ಯರಾಗ್ತಾರೆ? ನಿಮಗೆ ಅವರ ಕಾಂಟ್ಯಾಕ್ಟ್, ಈಗ ಹೊಸತ್ತು ಹೋಗಿರ್ತಾರೆ, ಸೊ ಹೇಗೆ ಕಾಂಟ್ಯಾಕ್ಟ್ ಆಗ್ತದೆ ಅವ್ರದ್ದು? ಅಂದರೆ ಈಗ ಎಲ್ಲ ನಮ್ಮ ಒಂದು ಕಂಪನಿ ಉಂಟು ನಮ್ಮದು, ಆ ಕಂಪನಿಗೆ ಎಲ್ಲ ಬರ್ತಾರೆ ವರ್ಕರ್ಸ್. ಸೊ ಒಬ್ಬರೊಬ್ಬರಿಂದ ಕನೆಕ್ಟ್ ಆಗ್ತಾ ಹೋಗ್ತೇವೆ. ನಾವು ಒಂದೇ ಒಂದು ಕ್ಯಾಂಪಲ್ಲಿ ಇಷ್ಟು ಜನ ಇದ್ದೇವೆ, ಒಂದು 250 ಮೆಂಬರ್ಸ್. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸೌಮ್ಯ, ಕಾರ್ಕಳದಿಂದ. ಓಕೆ
ಸೌಮ್ಯ ಅವರೇ, ಫಸ್ಟ್ ಆಫ್ ಆಲ್ ತುಳುನಾಡು ಹಸಿರು ಬಳಗಕ್ಕೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಓಕೆ. ಮತ್ತೆ ಈಗಿನ ಕಾಲ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ಏನ್ ಸಹಾಯ ಮಾಡ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಅಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಇವರೊಂದು ಅಷ್ಟು ದೊಡ್ಡ ಅಂದ್ರೆ ದೂರದ ಊರಲ್ಲಿದ್ದು ಈ ನಮ್ಮ ತುಳುನಾಡಿಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಸಹಾಯ ಅಂತ ನೀಡ್ತಿದಾರಲ್ಲ ಸರ್, ಹೌದು ಇದು ನಿಜವಾಗ್ಲೂ ಶ್ಲಾಘನೀಯ ಸರ್. ನಿಜ. ಆಲ್ ದ ಬೆಸ್ಟ್ ತುಳುನಾಡು ಆಚರಣೆ ಒಳಗ ಇವರಿಂದ ಇನ್ನಷ್ಟು ಸಹಾಯಗಳು ಆಗ್ಲಿ ಅಂತ ದೇವರಲ್ಲಿ ಬೇಯಿಸ್ತೇನೆ ಸರ್. ಓಕೆ, ನಿಜ ನಿಜ. Thank you. ಎಸ್, ಧನ್ಯವಾದ ಧನ್ಯವಾದ. ಓಕೆ, Okay. ಖುಷಿಯಿಂದ ಮಾತನಾಡಿದ್ರು. ನಾನು ಆವಾಗಲೇ ಕೇಳಿದೆ ತಮ್ಮ ಒಮನ್ನಲ್ಲಿರುವವರು ಯಾವ ರೀತಿ ಕಾಂಟ್ಯಾಕ್ಟ್ ಆಗ್ತಾರೆ ಅಂತ. ನಾನು ಕೇಳೋದು, ನಿಮ್ಮ ಕಂಪನಿ ಬಿಟ್ಟು ಒಮನ್ನಲ್ಲಿ ಬೇರೆ ಯಾವ್ದು ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಾಂಟ್ಯಾಕ್ಟ್ ಆಗೋದಾದ್ರೆ ಹೇಗೆ ಅಂತ? ಈಗ ನಮ್ಮ ಕಂಪನಿಯವರೇ ಇರೋದು ಎಲ್ಲ. ಓಕೆ, ನಿಮ್ದು ಕಂಪನಿ ಬಿಟ್ಟು ಬೇರೆ ಯಾರು ಬೇರೆ ಔಟ್ಸೈಡ್ ಅಲ್ಲಿ ಯಾರು ಇಲ್ಲ. ಓಕೆ, ಈಗ ಸದ್ಯಕ್ಕೆ ಎಲ್ಲ ನಮ್ಮ ಕಂಪನಿಯವರೇ. ಅಂದ್ರೆ ನಮ್ಮ ಕಂಪನಿಯಲ್ಲಿ ಒಂದು 2-3 ಕ್ಯಾಂಪ್ ಉಂಟು. ಸೊ ಈಗ ಒಂದು ಮೇನ್ ಒಂದು ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ ಒಂದು ಕ್ಯಾಂಪಿಗೆ ಬರ್ತಾರೆ ಎಲ್ಲ, ಅಲ್ಲೆಲ್ಲ ಒಟ್ಟಾಗ್ತಾರೆ. ಓಕೆ, ಹಾಗೆ ಅಲ್ಲಿ ಪರಿಚಯ ಆದ್ಮೇಲೆ ಬೇರೆ ಬೇರೆ ಕ್ಯಾಂಪಿಗೆ ಹೋಗ್ತಾರೆ ಅವರೆಲ್ಲ. ಅವರಿಗೆ ಜಾಬ್ ಡಿಸೈಡ್ ಆದ್ಮೇಲೆ ಬೇರೆ ಬೇರೆ ಕ್ಯಾಂಪಿಗೆ ಹಾಕ್ತಾರೆ ಅವರನ್ನು. ಸೊ ಅಲ್ಲಿ ಅವರನ್ನು ಪರಿಚಯ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಹಾಗೆ ಕಲೆಕ್ಟ್ ಮಾಡ್ತಾ ಇದ್ದೇವೆ ನಾವು. ಹಾಗೆ ಒಂದು ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಂಡು ಒಂದೊಂದು ಕ್ಯಾಂಪ್ ಅಲ್ಲಿ ಒಬ್ಬೊಬ್ರು ಅಡ್ಮಿನ್ಸ್ ಇದ್ದಾರೆ. ಅಡ್ಮಿನ್ ಮಾಡ್ಕೊಂಡಿದ್ದೇವೆ ನಾವು. ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಒಂದೊಂದು ಕ್ಯಾಂಪ್ ಅಲ್ಲಿ 4-5 ಕ್ಯಾಂಪ್ ಇದೆ ನಮ್ದು. ಅಲ್ಲಿಂದ ಒಬ್ರು ಮೇನ್ ಅಲ್ಲಿ ಒಬ್ರು ಅಡ್ಮಿನ್ ಮಾಡಿ ಮೇನ್ ಒಬ್ರನ್ನ ಮಾಡಿ ಅವರು ಮಾತಾಡಿಸಿ ಅಲ್ಲಿ ನಾವು ಗ್ರೂಪಿಗೆ ಆಡ್ ಮಾಡಿ ಅಮೌಂಟ್ ಎಲ್ಲ ಬರ್ತಾ ಇದ್ದಾರೆ ಹಾಗೆ. ಓಕೆ. ಸೊ ಒಮನ್ನಲ್ಲಿದ್ದರೂ ಕೂಡ ಸವಾಲು ಇದೆ. ಬೇರೆ ಬೇರೆ ಕ್ಯಾಂಪ್ನಲ್ಲಿ ಇರ್ತಾರೆ, ಅವರ ಜೊತೆ ಮಾತಾಡಬೇಕು. ಒಂದೊಂದು ಟೀಮ್ ಲೀಡರ್ ಥರ ಅಲ್ಲಿ ಒಬ್ಬ ಅಡ್ಮಿನ್ ಇರ್ತಾರೆ, ಅವರು ಮಾತಾಡಿಕೊಂಡು ಅಲ್ಲಿಂದ ಅಮೌಂಟನ್ನು ತೆಗೆದುಕೊಂಡು ಮೇಯ್ನ್ ಯಾರು ಆ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಅವರೇ ಕೊಡ್ತಾರೆ. ನಾನು ಕೇಳೋದು, ನಿಮ್ಮಲ್ಲಿ ಒಂದು ಎಲ್ಲರೂ ಕೂಡ ಸದಸ್ಯರಿರುವಂಥದ್ದು. ಸೊ ನಿಮ್ಮಲ್ಲಿ ಒಬ್ಬರು ನಾಯಕರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು, ಕಾರ್ಯದರ್ಶಿ ಅಂಥದ್ದು ವ್ಯವಸ್ಥೆಗಳಿಲ್ವಾ ಅಂತ? ಇಲ್ಲ ಇಲ್ಲ ಹಾಗೇನಿಲ್ಲ. ಇಷ್ಟ ತನಕ ಏನೋ ಯೋಚನೆ ಬರಲಿಲ್ಲ ನಮಗೆ. ಎಲ್ಲರೂ ಒಂದೇ ಲೆಕ್ಕ ಇರ್ಬೇಕಂತ. ಓಕೆ, ಒಬ್ಬರೇ ಎಲ್ಲ ಸದಸ್ಯರೇ ಇದ್ದಾರೆ, ಎಲ್ಲ ಒಟ್ಟಿಗೆ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಏನಿದ್ರು ನಾವು ಒಂದೇ ಶಕ್ತಿಯಾಗಿ ಹೋಗ್ತೀವಿ ಎನ್ನುವಂಥದ್ದು. ಇಲ್ಲಿ ಯಾರು ದೊಡ್ಡವರಿಲ್ಲ, ಸಣ್ಣವರಿಲ್ಲ, ಎಲ್ಲರೂ ಸೇರಿ ಸಮಾಜಕ್ಕೆ ಹೆಲ್ಪ್ ಮಾಡೋದು. ನಮ್ಮಲ್ಲಿ ಯಾವುದೇ ಹುದ್ದೆಗಳು ಬೇಡ ಅಂತ. ಓಕೆ, ಚೆನ್ನಾಗಿದೆ ವಿಚಾರ ಅನ್ನುವಂಥದ್ದು ಅಂತ. ಇನ್ನು ಒಮನ್ನಲ್ಲಿದ್ದಂಥ ತುಳುವ ನಿಮ್ಮ ಅಥವಾ ಈ ಭಾಗದವರು ನಿಮ್ಮ ಜೊತೆಗಿದ್ದು ಆ ಬಳಿಕ ನಿಮಗೆ ಸಹಾಯದ ಜೊತೆ ನಿಮ್ಮ ಜೊತೆ ಆಗ್ತಾರೆ. ಅವರು ಒಮನನ್ನು ಬಿಟ್ಟು ಊರಲ್ಲಿ ಸೆಟಲ್ ಆದರು. ಆ ಬಳಿಕ ಅವ್ರು ನಿಮ್ಮ ಸದಸ್ಯರಾಗಿ ಇರ್ತಾರ ಅಥವಾ ಅವ್ರು ನಿಮ್ಮ ಸದಸ್ಯರಾಗಿರೋದಿಲ್ವ? ಹೇಗಿರ್ತದೆ ನಿಮ್ಮ ರೂಲ್ಸ್ ಅನ್ನುವಂಥದ್ದು? ಅಲ್ಲಿಂದ ಬಂದ ಮೇಲೆ ಅವರು ಇಲ್ಲಿನೂ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಅವರನ್ನ ಏನು ನಾವು ಇದು ಮಾಡೋದಿಲ್ಲ ಗ್ರೂಪಿಂದ, ಅಂದ್ರೆ ನಮ್ಮ ಸದಸ್ಯರಾಗಿ ಇರ್ತಾರೆ ಅವರು. ನೀವು ಬಿಟ್ಕೊಡೋದಿಲ್ಲ? ನಾವು ಬಿಟ್ಕೊಡೋದಿಲ್ಲ. ಅವರು ಅಂದ್ರೆ ನಮಗೆ ಕಷ್ಟದ ಟೈಮಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು. ಅವರನ್ನ ನಾವು ಈಗ ಈ ಟೈಮಲ್ಲಿ ಬಿಟ್ಟುಕೊಡ್ಲಿಕ್ಕೆ. ಗ್ರೇಟ್ ಗ್ರೇಟ್, ನಿಜ. ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೀನಿ. ನಿಮ್ಮ ಮುಂದಿನ ಕನಸುಗಳು, ತುಳುನಾಡು ಆಸರೆ ಬಳಗ ಒಮನ್ ಇದರ ಮುಂದಿನ ಕನಸುಗಳು, ಜೊತೆಗೆ ಅವರ ನಿರ್ಧಾರಗಳು ಹೇಗಿರ್ತವೆ, ಯಾವ ರೀತಿಯ ಸಹಾಯಗಳನ್ನು ಮಾಡಬೇಕನ್ನುವಂಥ ಯೋಚನೆಗಳು ಅವರ ಮುಂದಿದೆ ಇವಾಗ, ಎಲ್ಲವನ್ನು ಕೂಡ ಮಾತಾಡ್ತೀನಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ಆಸರೆ ಬಳಗ ಒಮನ್ ಇವತ್ತು ನಮ್ಮ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿದ್ದಾರೆ. ವಿರಾಮದ ಬಳಿಕ ತಮಗಿಬ್ಬರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇವತ್ತು ಬಹಳಷ್ಟು ಖುಷಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ತಂಡದ ಪ್ರತಿಯೊಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ದೀರಾ. ಮುಂದಿನ ವಿಚಾರ ನಾನು ಕೇಳೋದಾದರೆ, ಒಮನ್ನಲ್ಲಿರುವಂಥ ತಂಡವನ್ನು ನಮ್ಮ ಏನು ಊರಿಗೆ ವಿಸ್ತರಿಸುವಂಥ ಏನಾದರೂ ಪ್ಲ್ಯಾನ್ ಏನಾದರೂ ಹಾಕ್ಕೊಂಡಿದ್ದೀರಾ ಅಂತ. ಅಂದರೆ ಇವಾಗ ಓಮನ್ನಲ್ಲಿ ನಿಮ್ಮದೇ ಒಂದು ಕಂಪನಿಯ ಜೊತೆ ಅಲ್ಲಿರುವಂಥ ಉದ್ಯೋಗಿಗಳ ಜೊತೆ ಇದೆ. ಈ ತಂಡವನ್ನು ಇನ್ನು ತುಳುನಾಡು ಆಸರೆ ಬಳಗ ಅಂತೇಳಿ ಇಲ್ಲಿ ಊರಿನಲ್ಲೂ ಕೂಡ ತುಳುನಾಡಿನಲ್ಲೂ ಕೂಡ ಮಾಡುವಂಥ ವ್ಯವಸ್ಥೆ ಏನಾದರೂ ಇದೆಯಾ, ಆಲೋಚನೆ ಇದೆಯಾ ನಿಮಗೆ? ಹಾಗೇನಿಲ್ಲ. ಈಗ ಅಂದರೆ ಈಗ ಇನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೇವೆ. ಈಗ ಜಸ್ಟ್ ಒಂದು 10 ಮೆಂಬರ್ಸ್ ಇದ್ದಾರೆ ಊರಿನವರು. ಅವ್ರು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅಮೌಂಟು. ನಾವು ಅಂದರೆ ಜಾಸ್ತಿ ಅಲ್ಲಿ ಅವರೆಲ್ಲ ವರ್ಕ್ ಮಾಡೋರು ಜಾಸ್ತಿ ಇರೋದಲ್ಲ, ಹಾಗೆ ಅಲ್ಲಿದ್ದು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಇನ್ನು ಪ್ಲ್ಯಾನ್ ಹಾಕಬೇಕು ನೆಕ್ಸ್ಟ್ ಅದನ್ನು ಸ್ವಲ್ಪ ಮಾಡೋದು, ಪಾಪದವರಿಗೆ ಇನ್ನೂ ಜಾಸ್ತಿ ಹೆಲ್ಪ್ ಮಾಡಲಿಕ್ಕೆ, ಅಮೌಂಟ್ ಜಾಸ್ತಿ ಕೊಡಲಿಕ್ಕೆ ಟ್ರೈ ಮಾಡುವ ಅಂತ ಇದ್ದೇವೆ. ಅಂತೂ ಇಂತೂ ಯೋಚನೆ ಇದೆ. ಉಂಟು. ಓಕೆ, ನಿಮ್ಮ ಮುಂದೆ ಇದೆ. ಊರಿನಲ್ಲೂ ಕೂಡ ಈ ತಂಡವನ್ನು ಸದಸ್ಯರನ್ನು ಹೆಚ್ಚಿಸ್ಕೊಳ್ಬೇಕು. ಒಂದಷ್ಟು ಅಂದರೆ ಅಲ್ಲಿದ್ದು ಹೇಗೂ ಬರೋದು ಒಂದಿಷ್ಟು ಬರ್ತದೆ, ಅಲ್ಲಿದ್ದ ಹುಡುಗರು ಸೇರ್ಕೊಂಡು ಇಷ್ಟು ಅಮೌಂಟ್ ಕೊಡ್ತಾರೆ, ಇನ್ನು ಊರಿನವರು ಸೇರಿದರೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶರಣ್ ಅಂತ ಕಾಸರಗೋಡು. ಓಕೆ, ಶರಣ್ ಅವರೇ ನಮಸ್ತೆ. ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ತುಳುನಾಡು ಆಸರೆ ಬಳಗ ಒಮನ್ ಇದರ 2 ಸದಸ್ಯರಿದ್ದಾರೆ. ಹೌದು ಸರ್, ನೋಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದೊಂದು ಪ್ರೋಗ್ರಾಮ್ ಸುನಂತಿಗೆ ನೋಡ್ಬೇಕು, ತುಂಬಾ ಖುಷಿ ಆಯ್ತು. ಹಾಗೆ ತುಳುನಾಡು ಆಸರೆ ಬಳಗ ಒಮ್ಮನ್ ಅವರ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗ್ಲಿ. ಹಾಗೆ ಈ ಒಂದು ಸಂಸ್ಥೆ ಒಮನ್ ಅಲ್ಲಿ ಸ್ಟಾರ್ಟ್ ಆಗಿ ಹಾಗೆ ನಮ್ಮ ತುಳುನಾಡಿನಲ್ಲೂ ತುಂಬಾ ಸದಸ್ಯರು ಒಟ್ಟಾಗಿ ಇನ್ನು ದೊಡ್ಡದಾಗಿ ಬೆಳೀಲಿ, ಎಲ್ರಿಗೂ ಒಳ್ಳೆಯದಾಗ್ಲಿ, ಇನ್ನೂ ತುಂಬಾ ಸಹಾಯ ಆಗೋ ತರ ಆಗ್ಲಿ ಎಲ್ರಿಗೂ ಅಂತ ಕೇಳ್ಕೊಳ್ತೀನಿ. ಖಂಡಿತ ಖಂಡಿತ ಸರ್. ಧನ್ಯವಾದ ಸರ್ ಕರೆ ಮಾಡಿದ್ರು. ಸೊ ನಾನು ಈಗಾಗಲೇ ಆ ಪ್ರಶ್ನೆಯನ್ನು ಕೇಳಿದೆ, ಅದಕ್ಕೆ ತಕ್ಕವಾಗಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅಂದರೆ ಒಮನ್ನಲ್ಲಿ ಇದ್ದು ಸಹಾಯ ಮಾಡ್ತಾ ಇದ್ದಾರೆ, ಇನ್ನು ಊರಲ್ಲೂ ಕೂಡ ಅವರ ಸಂಖ್ಯೆ ಹೆಚ್ಚಾಗಲಿ, ದೊಡ್ಡ ಸಹಾಯ ಸಮಾಜಕ್ಕೆ ಸಿಗಬೇಕನ್ನುವಂಥ ಆಸಕ್ತಿ ಅಥವಾ ಆಸೆ ಅನ್ನುವಂಥದ್ದನ್ನು ಅವರು ಕೂಡ ಇದ್ದಾರೆ. ನಮ್ಮ ಇಲ್ಲಿ ಊರಿನಲ್ಲೇ ಇರೋದು, ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಸಹ ನಮ್ಮ ಗ್ರೂಪಲ್ಲಿ ಇದ್ದಾರೆ ಊರಿನವರೇ. ಅವರು ಹಾಗಾದರೆ ಮುನ್ಸೂಚನೆ ಈಗಾಗಲೇ ಇದೆ, ಅಂದರೆ ಕಾರ್ಯಪ್ರವೃತ್ತರಾಗಿದ್ದೀರಾ, ಇನ್ನು ಅದಕ್ಕೆ ಸದಸ್ಯರು ಸೇರಿಕೊಳ್ಬೇಕು. ಹಾಗಾದರೆ ನಾನು ಕೇಳೇ ಬಿಡ್ತೀನಿ, ಊರಿನಲ್ಲಿರುವವರು ನಿಮ್ಮ ಜೊತೆ ಸೇರಿಕೊಳ್ಳೋದಾದರೆ ಹೇಗೆ? ನಿಮ್ಮದು ಸೋಷಿಯಲ್ ಮೀಡಿಯಾದ ಜೊತೆ ಸಂಪರ್ಕ ಮಾಡಿಕೊಂಡು ಜೊತೆ ಆಗೋದಾ ಹೇಗೆ ಅಂತ? ಅದೇ ಇನ್ನು ನೋಡಬೇಕು, ಪ್ಲ್ಯಾನ್ ಮಾಡಲಿಲ್ಲ, ಮಾಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಂದು ಮೆಂಬರ್ ಆಗಿ ಅಂತ ರಿಕ್ವೆಸ್ಟ್ ಮಾಡಿ ಹಾಗೆ ಮಾಡಬೇಕಂತ ಇದ್ದೇವೆ, ನೋಡಬೇಕು ಇನ್ನು. ಓಕೆ, ನೋಡಿ, ಅವತ್ತು ಒಮನ್ನಲ್ಲಿ ನಿಮ್ಮ ಸ್ನೇಹಿತನಿಗೆ ಆದಂಥ ಸಮಸ್ಯೆ ಇವತ್ತು ಅದಕ್ಕೆ ನೆರವಾಗಿದ್ರಿ. ಇವತ್ತು ಎಷ್ಟೋ ಜನರಿಗೆ ಅದು ನೆರವಾಗ್ತಾ ಇದೆ. ಊರಿನಲ್ಲೂ ಕೂಡ ನಿಮ್ಮ ತಂಡ ಮತ್ತಷ್ಟು ಶಕ್ತಿಯುತವಾಗಿ ಮುನ್ನಡಿ ಇಟ್ಟರೆ ಅದೆಷ್ಟು ಜನರ ಬದುಕಿಗೆ ಭರವಸೆ ಆಗಲಿಕ್ಕಿದೆ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಈ ತಂಡ ಇನ್ನಷ್ಟು ಜನರಿಗೆ ಸಹಾಯ ಆಗಬೇಕನ್ನುವಂಥ ಇಂಕಿತವನ್ನು ಅದೆಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ನಡುವೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವರಾಜ್ ಚೇಳಾರಿ. ಓಕೆ, ತುಳುನಾಡು ಆಸರೆ ಬಳಗ ಒಮನ್ ನಮ್ಮ ಜೊತೆಗಿದ್ದಾರೆ ಇವತ್ತು ಸ್ಟುಡಿಯೋದಲ್ಲಿ. ಹೌದು, ಏನ್ ಹೇಳ್ತೀರಾ ಸರ್ ತಂಡದ ಬಗ್ಗೆ? ನಾನು ಶಮಂತ್ ಅವರದಿದ್ದಾರೆ, ಜಾಯಿನ್ ಸದಸ್ಯರಾಗಿದ್ರು. ಶಮಂತಿ ಆಚಾರ್ಯ ಅಂತ ಅವರ ಗೆಳೆಯ. ನಾನು ಊರಿನಿಂದಲೇ ಅವರಿಗೆ, ನಾನು ಊರಿನಲ್ಲಿರುವ ಸದಸ್ಯ, ಅದನ್ನು ಹೇಳಿ ನಾನು ಹಿಂದೆ ಬರ್ತೇನೆ. ಓಕೆ, ಮತ್ತೆ ಸ್ಪಂದನ ಟಿವಿಗೆ ಧನ್ಯವಾದಗಳು. ಇಂಥ ಒಂದು ಸಂಸ್ಥೆಯನ್ನು ಗುರುತಿಸಿ ಅವರನ್ನು ಅಲ್ಲಿ ಕುಳ್ಳಿರಿಸಿ ಅವರೊಂದು ಅಭಿಪ್ರಾಯವನ್ನು ಸಮಾಜಕ್ಕೆ ತಿಳಿಪಡಿಸಿದಕ್ಕೆ. ಮತ್ತೆ ಮಹೇಶ್ ಅವರೇ, ಒಳ್ಳೆ ಕಾರ್ಯಕ್ರಮವನ್ನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಇಲ್ಲಿ ಊರಿಂದ ಒಂದು ಸಹಾಯ ಮಾಡ್ತಾ ಇದ್ದೇನೆ ಅಂತ ನನಗೂ ಒಂದು ಸಣ್ಣ ಹೆಮ್ಮೆ ಇದೆ ನಿಮಗೆ ಸೇರಿ. ಇನ್ನು ಮುಂದೆ ನಾವು ಇದನ್ನು ಸ್ವಲ್ಪ ಸಂಸ್ಥೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಒಂದು ನನ್ನೊಂದು ಸಣ್ಣ ಸಲಹೆ. ಖಂಡಿತ ಖಂಡಿತ ಮಾಡೋಣ. ಖಂಡಿತ ಸರ್, ನೀವೆಲ್ಲ ಜೊತೆ ಆದ್ರೆ ಇದೇನು ದೊಡ್ಡ ವಿಷಯ ಅಲ್ಲ ಸರ್. ಅಂದ್ರೆ ನಾವೀಗ ಒಂದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದೀವಿ ಇದನ್ನು. ಸಂಸ್ಥೆಯಾಗಿ ರಿಜಿಸ್ಟ್ರೇಷನ್ ಮಾಡಿ ಅದರ ಮುಖಾಂತರ ಇನ್ನೂ ಸ್ವಲ್ಪ ಇನ್ನೂ ಈಗ ತಿಂಗಳಿಗೆ ಒಂದು ಸಹಾಯ ಮಾತ್ರ ಮಾಡ್ತಾ ಇದ್ದೇವೆ. ಇನ್ನೊಂದು 2, 3, 5 ತಿಂಗಳಿಗೆ ಆ ರೀತಿ ಆಗುವ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಬೇಕು
ಒಂದು ಸಲಹೆ ಇದೆ ಅವರಿಗೆ. ಖಂಡಿತ ಸರ್. ನಿಮ್ಮಂತವ್ರ ಜೊತೆ ಆದ್ರೆ ಖಂಡಿತ ಆಗುತ್ತೆ. ನಿಮ್ಮಂತವ್ರ ಜೊತೆ ಆದ್ರೆ ಖಂಡಿತ ಮಾಡ್ತೇವೆ ನಾವು. ಓಕೆ, ಧನ್ಯವಾದ ಸರ್. ಓಕೆ, ಸೊ ಇನ್ನು ಈ ಸಂಸ್ಥೆಗೆ ಬಹಳಷ್ಟು ಗೌರವ ಅನ್ನುವಂಥದ್ದು ಸಹಾಯ ಪಡ್ಕೊಂಡವರ ಮನಸ್ಸಲ್ಲಿದೆ. ಆದರೆ ಸಂಘ ಸಂಸ್ಥೆಗಳು ಕೂಡ ಗೌರವಿಸಿವೆ. ಯಾವೆಲ್ಲ ಗೌರವ ಅನ್ನುವಂಥದ್ದು ನಿಮಗೆ ಸಿಕ್ಕಿದೆ? ಯಾವ ವೇದಿಕೆ? ಅದನ್ನು ಈ ಕ್ಷಣ ನೆನಪು ಮಾಡ್ಕೊಳ್ಬೋದಾ ಅಂತ. ಇಂಡಿಯನ್ ಸೋಷಿಯಲ್ ಕ್ಲಬ್ ಅಂತ ಅಲ್ಲಿ ಒಮಾನಲ್ಲಿ ಒಂದು ಸಂಸ್ಥೆ ಇದೆ, ರಾಮಾನಂದ ಶೆಟ್ಟಿ ಅಂತ ಅವರು ಲಾಸ್ಟ್ ಟೈಮ್ ಇದೆ, ಲಾಸ್ಟ್ ಫ್ಯೂ ಮಂತ್ಸ್ 2 months ಬ್ಯಾಕ್, ಹಾಗೆ ಅವರು ಒಂದು ನಮಗೆ ಕಡಲಾಚೆ ತುಳುವ ಮುತ್ತು ಅಂತ ಒಂದು ಬಿರುದು ಕೊಟ್ಟು ಒಂದು ನಾಮಫಲಕ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಓಕೆ, ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಆಯಿತು. ಅವ್ರು ಕೊಟ್ಟಿರುವಂಥ ಟೈಟಲ್ ಕೂಡ ಬಹಳಷ್ಟು ಖುಷಿ ಕೊಡ್ತದೆ, ಕಡಲಾಚೆಯ ಮುತ್ತುಗಳು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ನೀವು ಮುತ್ತುಗಳೇ ಆಗಿದ್ದೀರಾ, ಇಲ್ಲಿನವರಿಗೆ ನೆರವಾಗಿರುವಂಥದ್ದು. ಬೇರೆ ಹಾಗೆ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇಲ್ಲಿ ಮಂಗಳೂರಲ್ಲಿ ಅರ್ಜುನ್ ಭಂಡಾರ್ಕರ್ ಅವರು ಸಂಸ್ಥಾಪಕರು. ಅವರು ಲಾಸ್ಟ್ ಟೈಮ್ ಅವರ 3ನೇ ವಾರ್ಷಿಕೋತ್ಸವದ ಸಮಯದಲ್ಲಿ ನಮಗೆ ಒಂದು ನಾಮಫಲಕವನ್ನು ಕೊಟ್ಟು ಗೌರವ ಕೊಟ್ಟಿದ್ದಾರೆ. ಓಕೆ, ನಿಜವಾಗ್ಲೂ ಹಾಗೆ ಇವತ್ತು ಒಂದು ಸ್ಫೂರ್ತಿ ಸ್ಪಂದನ ವಿಜೇತ ಶಾಲೆ ಅಂತ ಉಂಟಲ್ಲ, ಅವರದೊಂದು ಗಣರಾಜ್ಯೋತ್ಸವ ಫಂಕ್ಷನ್ ಇತ್ತು. ಅದರಲ್ಲಿ ಇನ್ವೈಟ್ ಮಾಡಿ ನಮ್ಮ ಸಂಸ್ಥೆಯ ಸದಸ್ಯರು ಹೋಗಿದ್ದಾರೆ ಅಲ್ಲಿ. ಹಾಗೆ ಅವರು ಇವತ್ತೊಂದು ಗೌರವ ಅರ್ಪಣೆ ಕೊಟ್ಟಿದ್ದಾರೆ. ಇವತ್ತು 2 ಗೌರವಗಳು ನಿಮಗೆ ಸಿಕ್ಕಿತ್ತು. ಇಲ್ಲಿಂದಲೂ ಸ್ಪಂದನದಿಂದಲೂ ಒಂದು ಗೌರವ ಸಿಕ್ಕಿತ್ತು. ಒಟ್ಟಿನಲ್ಲಿ ಇಂಥ ಗೌರವಗಳು ಜೊತೆ ಆಗಲಿ, ಆ ಗೌರವದ ಜೊತೆ ಜವಾಬ್ದಾರಿ ನಿಮ್ಮ ತಂಡಕ್ಕೆ ಹೆಚ್ಚಿದೆ. ಇನ್ನಷ್ಟು ಬಡವರಿಗೆ ಆಗುವಂಥದ್ದು, ಅದು ಕೂಡ ನೀವು ಮಕ್ಕಳಿಗೆ ಹೆಚ್ಚಾಗಿ ಫೋಕಸ್ ಮಾಡಿಕೊಂಡು ಮಕ್ಕಳ ಆರೋಗ್ಯದ ಬಗ್ಗೆ, ಅವರಿಗೆ ಬೇಕಾದ ಸೌಲಭ್ಯಗಳಿರ್ಬೋದು, ಅದರ ಬಗ್ಗೆ ಯೋಚನೆ ಮಾಡುವಂಥ ಯುವಕರ ತಂಡ. ನಿಮಗೆ ಮತ್ತಷ್ಟು ಹೇಳುವಂಥದ್ದು, ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಿ, ಅದು ಸಮಾಜ ಮಾಡುವಂಥ ಆಶೀರ್ವಾದ ನಿಮಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ ಅಂತ. ಸೊ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಂಸ್ಥೆಯ ಬಗ್ಗೆ ಮಾತನಾಡಿದ್ದೀರಾ. ಕೊನೆಯದಾಗಿ ಏನು ಹೇಳ್ತೀರಾ ಮಹೇಶ್ ಅವರು? ಏನಂದರೆ ನನಗೆ ಇನ್ಸ್ಪಿರೇಷನ್ ಅಂದರೆ ಅಮೃತ ಸಂಜೀವಿನಿ ಅಂತ ನಾನು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಈಗಲೂ ಇದ್ದೇನೆ ಸದಸ್ಯ. ಓಕೆ, ಅದರಿಂದ ನಾನು ಸ್ವಲ್ಪ ಧೈರ್ಯ ಬಂತು ನನಗೆ ಆ ಟೈಮಲ್ಲಿ ಇದು ಮಾಡಲಿಕ್ಕೆ, ಇದು ತುಳುನಾಡು ಆಸರೆ ಒಳಗ ಅಂತ ಕಟ್ಕೊಳ್ಳಿಕ್ಕೆ. ಹಾಗೆ ಅದರದ್ದು ಸ್ವಲ್ಪ ಮಾರ್ಗದರ್ಶನ ಉಂಟು. ಸುಶಾಂತ್ ಆಮೀನ್ ಚಕ್ರತೀರ್ಥ ಅಂತ ಅವರು ಒಳ್ಳೆ ಲೀಡರ್ ಆಗಿದ್ದಾರೆ. ಹಾಗೆ ಇನ್ನು ಮುಂದೇನು ಅದೇ, ಈಗ ಅವರು ಮಾಡ್ತಿರೋ ಹೆಲ್ಪ್ಗಳೆಲ್ಲ ನಮಗೆ ಸ್ವಲ್ಪ ಇನ್ಸ್ಪಿರೇಷನ್. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರು ಒಂದೇ ಲೆಕ್ಕ ಇದ್ದಾರೆ. ಅವರಲ್ಲಿ ಸಾಧಾರಣ 1,000 ಚಿಲ್ಲರೆ ಸದಸ್ಯರಿದ್ದಾರೆ ಆ ಟೀಮಲ್ಲಿ. ಹಾಗೆ ನಾವು ಈಗ ಊರಲ್ಲಿ ಒಂದು ಸಣ್ಣದೊಂದು ಮಾಡುವಂಥ ಐಡಿಯಾ ಹಾಕೊಂಡಿದ್ದೇವೆ. ಓಕೆ, ಕೊನೆಯದಾಗಿ ಯಾರಿಗೆ ಧನ್ಯವಾದ ಹೇಳಿ? ನಮ್ಮ ತುಳುನಾಡು ಆಸರೆ ಬಳಗ ಎಲ್ಲ ಸದಸ್ಯರುಗಳು, ನಿಮ್ಮ ನಿಸ್ವಾರ್ಥ ಸೇವೆಗೆ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಕೊನೆಯದಾಗಿ ಅಕ್ಷಯ್ ಅವರು. ನಮ್ಮದು ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಎಲ್ಲರೂ ಇನ್ನೂ ಈಗ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೂ ತುಂಬ ಸಪೋರ್ಟ್ ಮಾಡಲಿ ಅಂತ ನಾನು ಎಲ್ಲರೊಟ್ಟಿಗೂ ಕೇಳ್ತಿದ್ದೇನೆ. ಈ ಕೋರಿಕೆಯ ಜೊತೆಯಲ್ಲಿ ಸ್ಪಂದನ ಟಿವಿಯ ಪರವಾಗಿ ಮಹೇಶ್ ಹಾಗೂ ಅಕ್ಷಯ್ ಕೋಟ್ಯಾನ್ ಇಬ್ಬರಿಗೂ ಕೂಡ ಹಾಗೇನೆ, ನೀವು ಇಬ್ಬರು ಇವತ್ತು ಪ್ರತಿನಿಧಿಯಾಗಿ ಬಂದಿದ್ದೀರಾ. ಆದರೆ ನಿಮ್ಮ ಹಿಂದೆ ಅದೆಷ್ಟೋ ತುಳುನಾಡು ಆಸರೆ ಬಳಗ ಒಮನ್ ಇದರ ಸದಸ್ಯರಿದ್ದಾರೆ, ನಿಮ್ಮ ಸ್ನೇಹಿತರಿದ್ದಾರೆ, ದಾನವಾಗಿ ಕೊಟ್ಟಂತಹ ದಾನಿಗಳಿದ್ದಾರೆ. ಸೊ ಎಲ್ರಿಗೂ ಕೂಡ ಸ್ಪಂದನ ವಾಹಿನಿ ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೇನೆ ಈ ಕಾರ್ಯಕ್ರಮ ಮುಂದುವರಿತಾ ಇರಲಿ ಅಂತ ಹೇಳ್ತಾ ನಿಮಗಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ತುಳುನಾಡು ಆಸರೆ ಬಳಗ ಒಮನ್ ಯಾವ ರೀತಿಯಲ್ಲಿ ಸಮಾಜಮುಖಿಯಾಗಿ ಬೆಳೆಯಿತು, ವಿದೇಶದಲ್ಲಿ ಹುಟ್ಕೊಂಡಂಥ ಸಂಸ್ಥೆ ಇವತ್ತು ತುಳುನಾಡಿನಲ್ಲೂ ಕೂಡ ಅದರ ಕಾರ್ಯವನ್ನು ಯಾವ ರೀತಿ ಮುಂದುವರಿಸ್ತಾ ಇದೆ ಅಂತ. ಇದು ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.